तमसि एतानि जायन्ते विवृद्धे कुरुनन्दन. ಕುರುನಂದನ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ಜಾಯಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಃ ತಮಸಿ ಮೂಢಯೋನಿಷು ಜಾಯತೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಗುರುಜಿ? ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಕೀರ್ತನೆ ಮಾಡೋಣ. ಕೀರ್ತನೆ ಮಾಡಿ ಹಾಗೆ ನಾವು ಕ್ಲಾಸ್ ಮಾಡ್ತೀವಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ ಯಶೋದಾನಂದನ ವೃಜ ಜನರಂಜನ 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 ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಶ್ರೀ ಶ್ರೀ ಅತನ ಗೋವಿಂದ ಕಿ ಜೈ. हरिनाम संकीर्तन की जय. ಶ್ರೀಲ ಪ್ರಭುಪಾದ की जय. अनंत कोटि वैष्णव वृंद की जय. ಎಲ್ಲ ಭಕ್ತರಿಗೂ ಜಯವಾಗಲಿ. ಸೊ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಕುಳಾಯ್ ಅವರು ಅರ್ಪಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಅನ್ನುವಂಥದ್ದು. ಇವತ್ತಿನ ಅಧ್ಯಾಯವನ್ನು ನಾವೀಗ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ.
तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ನಿನ್ನೆ ನಾವು ಅಧ್ಯಾಯ 13ರಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು. ಸೊ ಕ್ಷೇತ್ರ ಅಂದ್ರೆ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಕ್ಷೇತ್ರ ಅಂದ್ರೆ ಯಾರು ಆನ್ಸರ್ ಮಾಡ್ತೀರಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ ಎಲ್ರಿಗೂ? ಕೇಳಿಸ್ತಾ ಇದೆ ಗುರುಜಿ. ಓಕೆ, ಹರೇ ಕೃಷ್ಣ. ಸ್ಕ್ರೀನು ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿದೆ ಗುರುಜಿ. ಸೊ ಕ್ಷೇತ್ರ ಅಂದ್ರೆ ಯಾವುದು ಅಂತ ನಾವು ತಿಳ್ಕೊಂಡ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಈ ಕ್ಷೇತ್ರ ಅಂದ್ರೆ ಯಾವುದು? ಕ್ಷೇತ್ರಜ್ಞ ಅಂದ್ರೆ ಯಾರು? ಕ್ಷೇತ್ರ ಅಂದ್ರೆ ನಮ್ಮ ದೇಹ, ಶರೀರ, ಆತ್ಮಕ್ಕೆ ವಾಸವಾಗ್ಲಿಕ್ಕೆ ಆ ಕ್ಷೇತ್ರವನ್ನ ಯಾರು ತಿಳ್ಕೊಂಡಿರ್ತಾನೆ ಅವನು ಕ್ಷೇತ್ರಜ್ಞ. ಹಾಗಿದ್ರೆ ಆ ಕ್ಷೇತ್ರವನ್ನ ತಿಳ್ಕೊಂಡಿರುವಂತಹವರಲ್ಲಿ 2 ಕ್ಷೇತ್ರಜ್ಞರು. 1ನೆಯ ಕ್ಷೇತ್ರಜ್ಞ ಆತ್ಮ, ಇನ್ನೊಂದನೆಯ ಕ್ಷೇತ್ರಜ್ಞ ಪರಮಾತ್ಮ. ಎಲ್ಲಾ ಕ್ಷೇತ್ರಗಳನ್ನು ಅವನು ಅರ್ಥ ಮಾಡ್ಕೊಂಡು ಎಲ್ಲಾ ಶರೀರದ ಬಗ್ಗೆ ಅವನು ತಿಳ್ಕೊಂಡಿರ್ತಾನೆ. ಅವನು ಭಗವಂತನ ಶರೀರ ಅನ್ನುವಂತಹದ್ದು ಆಧ್ಯಾತ್ಮಿಕ ಶರೀರವನ್ನ ಅವನು ಪಡೆದಿರ್ತಾನೆ. ಈ ಜ್ಞಾನದ ಗುರಿ ಜ್ಞೇಯ ಅನ್ನುವಂತಹದ್ದನ್ನು ಇಲ್ಲಿ ಅರ್ಜುನ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಿಜವಾಗಿ ಈ ಪರಮಾತ್ಮನನ್ನ ಯಾರು ಅರ್ಥ ಮಾಡ್ಕೊ, ಈ ಕ್ಷೇತ್ರಜ್ಞನನ್ನ ತಿಳಿಯುವಂತಹದ್ದೇ ಈ ಆತ್ಮದ ಅಂದ್ರೆ ಈ ನಿಜವಾದ ಜ್ಞೇಯ ಜ್ಞಾನದ ಗುರಿ ಅನ್ನುವಂಥದ್ದು. ಮತ್ತೆ ಈ ಪ್ರಕೃತಿಯ ಹೇಗೆ ಅಂದ್ರೆ ಅವನು ತಾನು ಭಗವಂತ ಹೇಳ್ತಾನೆ, ನಾನು ಎಲ್ಲದಕ್ಕೂ ತಟಸ್ಥನಾಗಿರ್ತಾನೆ. ಈ ಭೌತಿಕ ಪ್ರಕೃತಿಯ ಕಾರ್ಯಕಾರಣದ ಆಚೆ ಆ ಪರಮಾತ್ಮನಿದ್ದಾನೆ ಅಥವಾ ಬ್ರಹ್ಮಜ್ಯೋತಿ ಇದೆ. ಸೊ ಎಲ್ಲ ಭಗವಂತನೇ ಇರುವುದೇ ಇದರ ಕಾರ್ಯಕಾರಣದ ಆಚೆಗೆ. ಸೊ ಪ್ರಕೃತಿಯ ಕಾರ್ಯಕಾರಣ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಕೃತಿ ತನ್ನದೇ ಆದ ಗುಣಗಳನ್ನು ಹೊಂದಿರುತ್ತೆ ಮತ್ತು ಇಲ್ಲಿ ಜೀವಿಯ ಮಾರ್ಪಾಡಿಗೆ ಕಾರಣ ಪ್ರಕೃತಿ. ಯಾಕೆಂದ್ರೆ ನಾವು ನೋಡಿದ್ವಿ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಒಬ್ಬ ಜೀವಿ ಮನುಷ್ಯ ಶರೀರವನ್ನ ಪಡೀತಾನೆ. ಆ ಮನುಷ್ಯ ಶರೀರದಲ್ಲಿ ಅವನು ಮತ್ತೆ ಏನಾದರೂ ಕಾಮ್ಯಕರ್ಮಗಳನ್ನೇ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮತ್ತೆ ಅವನು ಬಂಧನಕ್ಕೆ ಒಳಗಾಗಿ ಮತ್ತೆ ಮತ್ತೆ ಪ್ರಾಣಿ ವರ್ಗಗಳಲ್ಲಿ ಹುಟ್ಟುವ ಸಾಧ್ಯತೆಯು ಜಾಸ್ತಿ ಇರುತ್ತೆ. ಅದರಿಂದ ಅವನು ಮತ್ತೆ ವಾಪಸ್ ಅವನು ಅದೇ ಪ್ರಕ್ರಿಯೆಗೆ ಹೋಗ್ತಾನೆ. ಮತ್ತೆ 80 ಎಷ್ಟು ಲಕ್ಷ ಗೊತ್ತಿಲ್ಲ. ಭಗವಂತನ ಕೃಪೆಯಿಂದ ಭಕ್ತಿಯನ್ನು ಸ್ವಲ್ಪನಾದರೂ ಮಾಡಿದ್ರೆ ಅವರು ಮತ್ತೆ ಅಟ್ಲೀಸ್ಟ್ ನಮಗೆ ಮನುಷ್ಯ ಜನ್ಮವೇ ಸಿಗುವಂತಹದ್ದು. ಅದರಿಂದ ಇಲ್ಲಿ ಈ ಪ್ರಕೃತಿ ಮತ್ತೆ ಪುರುಷರ ಸಂಯೋಗದಿಂದ ಈ ಕ್ಷೇತ್ರಜ್ಞರ ಸಂಯೋಗ ಅಂತ ಹೇಳ್ತಾನೆ. ಕ್ಷೇತ್ರಜ್ಞರ ಸಂಯೋಗದಿಂದಲೇ ಇಲ್ಲಿ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಯಾರು ಜ್ಞಾನದಲ್ಲಿ ನೋಡ್ತಾನೆ, ಈ ಅಂತರಂಗ ಚಕ್ಷು ಅಂದ್ರೆ ಅವನು ಸರಿಯಾಗಿ ನೋಡ್ತಾನೆ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯದಲ್ಲಿ ಈ ಭೌತಿಕ ಪ್ರಕೃತಿಯ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಭೌತಿಕ ಪ್ರಕೃತಿ ಹೇಗೆ ನಡೆಯುತ್ತೆ? ಇಲ್ಲಿ ಮುಖ್ಯವಾಗಿ 3 ಗುಣಗಳಿವೆ. ಆ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠ ಗುಣ ಯಾವುದು ಅನ್ನೋದನ್ನ ನಾವು ನೋಡ್ಕೊಳ್ಬೇಕು.
ಮತ್ತೆ ಯಾರು ಯಾವ್ಯಾವ ಗುಣದಲ್ಲಿ ಇರ್ತಾರೆ ಮತ್ತು ಆ ಗುಣದಲ್ಲಿದ್ದಾಗ ಆ ಗುಣದ ಪ್ರಭಾವದಲ್ಲಿ ಅವರಿದ್ದಾಗ ಏನ್ ಮಾಡ್ತಾರೆ ಅನ್ನುವಂತಹದ್ದನ್ನು ನೋಡೋದು. ಮತ್ತೆ ಈ ಮೂರೂ ಗುಣಗಳನ್ನ ಮೀರುವವನಾಗಿರ್ಬೇಕು. ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ತ್ರೈಗುಣ್ಯಾನ್ ವಿಷಯಾನ್ ವೇಗಾನ್ ನಿಸ್ತ್ರೈಗುಣ್ಯ ಭವಾರ್ಜುನ. ಅಂದ್ರೆ ಈ ವೇದಗಳಲ್ಲಿ ಹೆಚ್ಚಾಗಿ ಈ ಮೂರು ಗುಣಗಳ ಬಗ್ಗೆ ಹೇಳ್ತಾರೆ. ಮತ್ತು ಈ ಮೂರು ಗುಣಗಳನ್ನ ಅಂದ್ರೆ ಮೂರು ಗುಣದಲ್ಲಿ ಹೇಗೆ ನಾವು ಅಂದ್ರೆ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರುವಂತಹದ್ದೇನು, ನೀನು ಮೂರು ಗುಣಗಳನ್ನ ಮೀರಿದವನಾಗು. ಅವನು ಭಗವಂತನ ಹತ್ರ ಹೋಗ್ಬೇಕಂದ್ರೆ ನಾವು ಈ ಮೂರು ಗುಣಗಳನ್ನ ಮೀರಿದವರಾಗಿರ್ಬೇಕಾಗಿದ್ರೆ ಆ ಮೂರು ಗುಣಗಳು ಯಾವುವು ಮತ್ತು ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲ ಪ್ರಭುಪಾದ ಶ್ರೀ ರಾಮಕೃಷ್ಣ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನ್ ಉವಾಚ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ. ಯಾರು ಓದ್ತೀರಾ? ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಹರೇ ಕೃಷ್ಣ. ಸೊ ಈ ಮುನಿಗಳು ಸಹಿತ ಈ ಜ್ಞಾನವನ್ನ ಈಗ ಅವನು ಏನ್ ಹೇಳ್ತಾ ಇದ್ದಾನೆ, ಭೌತಿಕ ಪ್ರಪಂಚದ ಜ್ಞಾನ, ಅದನ್ನ ತಿಳಿದ ಮುನಿಗಳು ಸಹಿತ ಸಿದ್ಧಿಯನ್ನ ಪಡಿತಾರೆ. ಋಷಭದೇವನ ಮಕ್ಕಳು ನವ ಕುಮಾರರು, ಅವರು ಸಹಿತ ಅವರು ಹೇಗೆ ಸಿದ್ಧಿಯನ್ನ ಪಡಿತಾರೆ ಈ ತ್ರೈಗುಣ್ಯಗಳನ್ನ ಮೀರಿ ಅನ್ನುವಂತಹದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂತಹ ಜ್ಞಾನವನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಹರೇ ಕೃಷ್ಣ. ಅದರಿಂದ ಯಾರು ಇದನ್ನ ತಿಳ್ಕೊಂಡಿರ್ತಾನೆ, ಇದು ಬಹಳ ಮುಖ್ಯ. ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ದಾಟೋಗ್ಲಿಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಅಂದ್ರೆ, ಈ ಜ್ಞಾನವನ್ನ ನಾವು ತಿಳ್ಕೊಂಡಾಗ, ಈ ಭೌತಿಕ ಪ್ರಕೃತಿಯ ಗುಣಗಳ ಬಗ್ಗೆ ನಾವು ತಿಳ್ಕೊಂಡಾಗ ಅದೇನ್ ಮಾಡುತ್ತೆ ನಮಗೆ, ಅಂತಹವನು ಸರಿಯಾಗಿ ಅದನ್ನ ತಿಳ್ಕೊಂಡ್ರೆ ಆ ಜ್ಞಾನದಲ್ಲಿ ಇದ್ರೆ ಅವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ. ಅಂದ್ರೆ ಏನು, ಮತ್ತೆ ಭೌತಿಕ ಪ್ರಪಂಚಕ್ಕೆ ಅವನು ಬರುವುದಿಲ್ಲ ಅನ್ನೋ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಮತ್ತೆ ಪ್ರಳಯ ಕಾಲದಲ್ಲಿ ಅವನಿಗೆ ಹುಟ್ಟು ಸಾವನ್ನ ಮೀರಿರ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರಜಃ ಪಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ. ಇದನ್ನು ತಿಳಿಯಬೇಕು. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮನ ಸೃಷ್ಟಿಯಾದ್ಮೇಲೆ ಬ್ರಹ್ಮ 1,000 ವರ್ಷ ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡಿದ ಮೇಲೆ ಅವನಿಗೆ ಸೃಷ್ಟಿಯ ಮಾಡ್ಲಿಕ್ಕೆ ಹೇಳ್ತಾನೆ. ಆದ್ರೆ ಅವನು ಸೃಷ್ಟಿ ಮಾಡಿದಾಗ ಯಾವುದಕ್ಕೂ ಜೀವ ಇರುವುದಿಲ್ಲ. ಅಂದ್ರೆ ಜಡವಸ್ತುಗಳ ಸೃಷ್ಟಿಯಾಗತ್ತೆ. ಆಮೇಲೆ ಭಗವಂತ ಏನ್ ಮಾಡ್ತಾನೆ, ಅಲ್ಲಿ ವೈವಿಧ್ಯತೆಯನ್ನು ತರಬೇಕು, ಜೀವವನ್ನ ಅದರಲ್ಲಿ ತುಂಬ್ತಾನೆ. ಸೊ ಆ ರೀತಿಯಾಗಿ ಅಂದ್ರೆ ಅವನು ಹೇಳ್ತಾ ಇರುವಂತಹದ್ದು, ನಾನೇ ಬೀಜ ಕೊಡುವ ತಂದೆ. ಈಗ ನಾವು ಏನೇ ತಿಳ್ಕೊಳ್ಬಹುದು ಹೇಗಾಗತ್ತೆ ಅನ್ನುವಂತಹದ್ದು. ಅಂದ್ರೆ ಇಲ್ಲಿ ಉದಾಹರಣೆಗೆ ಈ ಚೇಳು ಅಕ್ಕಿಯಲ್ಲಿ ಇರತ್ತೆ ಅಂತ, ಅಲ್ಲಿ ಹೋಗಿ ಮೊಟ್ಟೆ ಇಡತ್ತೆ ಅಂತ. ಆದ್ರೆ ನಮ್ಗೇನ್ ಅನ್ಸತ್ತೆ, ಅಕ್ಕಿಯಿಂದ ಚೇಳು ಬಂದಿದೆ ಅನ್ನುವಂಥದ್ದು ಕೆಲವೊಂದು ಟೈಮ್ ಅನ್ಸುತ್ತೆ. ಆದ್ರೆ ಅಲ್ಲಿ ಮೊಟ್ಟೆ ಇಡತ್ತೆ, ಅದಾದ್ರೆ ಜೀವವನ್ನ ತುಂಬುವಂಥವನು ಭಗವಂತ. ಸೊ ಅದರಿಂದ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಾ ಜೀವವರ್ಗಗಳು ಇರ್ಲಿಕ್ಕೆ ಸಾಧ್ಯವಾಗತ್ತೆ. ಆದ್ರಿಂದ ಅವರು ಇಲ್ಲಿ ಯಾಕೆಂದ್ರೆ ಭೌತಿಕ ಪ್ರಪಂಚಕ್ಕೆ ಬರೋದ್ರಿಂದ. ಆದ್ರೆ
ಬೀಜ ಕೊಡುವ ತಂದೆ ತಾನು ಅನ್ನುವಂತಾನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ನಾನೇ ಓದ್ಬೋದು. ಹಾ, ಓದಿ ಪ್ರಭುಜಿ. ಓದ್ತಾರೆ ಓದಿ. ಯಾರು? ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಭಾವವಾದ ಅರ್ಜುನನೇ, ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಮುಖ್ಯವಾಗಿ ಈ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂಥದ್ದು ಭೌತಿಕ ಪ್ರಪಂಚದ ಗುಣಗಳು. ಯಾವಾಗ ಅವರು ಈ ನಿತ್ಯನಾದ ಜೀವಿ, ನಿತ್ಯ ಅಂದ್ರೆ ಶಾಶ್ವತನಾದಂತೆ ಯಾವಾಗಲೂ ಬದುಕಿರುವಂತಹ ಜೀವಿ ಅಂದ್ರೆ ನಿತ್ಯ ಅಂದ್ರೆ ಅದು ಆಕ್ಚುಲಿ ಆ ಜೀವಿಗೆ ನಾಶ ಇಲ್ಲ, ಅವನ ಶರೀರಕ್ಕೆ ನಾಶ ಆಗ್ತಾ ಇರುತ್ತೆ. ಅವನೇನ್ ಮಾಡ್ತಾನೆ, ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ, ಹೇಗೆ ನಾವು ಬಟ್ಟೆ ಚೇಂಜ್ ಮಾಡ್ತೀವಿ ಆ ರೀತಿಯಾಗಿ ಜೀವಿ ಶರೀರವನ್ನ ಚೇಂಜ್ ಮಾಡ್ತಾನೆ. ಅದು ಐಹಿಕ ಪ್ರಪಂಚದಲ್ಲಿ. ಅದರಿಂದ ಅವನು ಹೇಳ್ತಾನೆ, ನಿತ್ಯನಾದ ಜೀವಿಯು ಪ್ರಕೃತಿಯ ಸಂಪರ್ಕದೊಡನೆ ಬಂದಾಗ, ಈ ಪ್ರಕೃತಿಯ ಸಂಪರ್ಕಕ್ಕೆ ಬರ್ತಾನಲ್ಲ. ಈ ಶುಕಮುನಿಗಳು ಹಾಗೆ, ಅವರು ಶುಕಮುನಿಗಳು ಅಂದ್ರೆ ಈ ಭಾಗವತವನ್ನ ಪರೀಕ್ಷಿತನಿಗೆ ಹೇಳ್ತಾರಲ್ಲ, ಅವರು 16 ವರ್ಷ ತನ್ನ ತಾಯಿಯ ಹೊಟ್ಟೆಯಲ್ಲೇ ಇರ್ತಾರಂತೆ. 16 ವರ್ಷ ತನಗೆ ಈ ಭೌತಿಕ ಪ್ರಪಂಚಕ್ಕೆ ಬರೋದೇ ಬೇಡ ಅಂತ. ಇಲ್ಲಿ ಬಂದ ತಕ್ಷಣ ನಾನು ಈ ಇದರ ಪ್ರಭಾವಕ್ಕೆ ಬಿದ್ದ್ಬಿಡ್ತೇನೆ, ನನಗೆ ಬೇಡ ಅಂತ. ಆಮೇಲೆ ಎಲ್ಲರೂ ಕೇಳ್ಕೊಳ್ತಾರೆ, ಇಲ್ಲಪ್ಪ ಬಾ ಅಂತ. ಇಲ್ಲ, ಅವ್ರು ಬರ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಕೃಷ್ಣ ಹೋಗಿ ಅವರಿಗೆ ಭರವಸೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ, ಕೃಷ್ಣನ ಭರವಸೆ ಮೇರೆಗೆ ಆಮೇಲೆ ಅವರು ಭೌತಿಕ ಪ್ರಪಂಚಕ್ಕೆ ಬರ್ತಾರೆ ಶುಕಮುನಿಗಳು. 16 ವರ್ಷದ ಬಾಲಕರು ಅವ್ರು ಹಾಗೆ ಹೊರಟು ಬಿಡ್ತಾರೆ. ಬಟ್ಟೆ ಮೇಲೆ, ಮೈ ಮೇಲೆ ಒಂದು ವಸ್ತ್ರನೂ ಇರೋದಿಲ್ಲ, ಅಷ್ಟು ಅಂದ್ರೆ ಮುಗ್ಧತೆಯನ್ನ ಹೊಂದ್ಕೊಂಡು ಅವರು ಆ ರೀತಿಯಾಗಿ ಇರ್ತಾರೆ. ಕೆಲವರು ಅವರನ್ನ ಹುಚ್ಚ ಅಂತ ಭಾವಿಸ್ತಾ ಇದ್ರು. ಆದರೆ ಅವರಿಗೆ ಜ್ಞಾನ ಇತ್ತು. ಆವಾಗಲೇ ಎಲ್ಲ ಜ್ಞಾನಗಳನ್ನ ಅವರು ಅಲ್ಲಿ ಪಡೆದಿರ್ತಾರೆ, ಅಂದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗ. ಆದ್ರೆ ಯಾವಾಗ ನಾವು ಭೌತಿಕ ಪ್ರಪಂಚದ ಸಂಪರ್ಕಕ್ಕೆ ಬರ್ತೇವೆ, ಭೌತಿಕ ಸಂಪರ್ಕಕ್ಕೆ ಬಂದಾಗ ಈ ಗುಣಗಳು ನಮಗೆ ಅಂಟಿಕೊಳ್ಳುತ್ತೆ. ನಾವು ಈ ಗುಣಗಳ ಬಂಧನದಲ್ಲಿ ಸಿಕ್ಕಿಕೊಳ್ತೇವೆ. ಉದಾಹರಣೆಗೆ, ನಾವು ಯಾವುದಾದ್ರೂ ಒಂದು ಕಂಪನಿಗೆ ಕೆಲಸಕ್ಕೆ ಹೋದಾಗ ಯಾವ ಸಮಯದಲ್ಲಿ ನಾವು ಆ ಕಂಪನಿಯಿಂದ ಆಫರ್ ಲೆಟರ್ ಅನ್ನು ಎಕ್ಸೆಪ್ಟ್ ಮಾಡಿ ಸೈನ್ ಹಾಕಿ ಅವರಿಗೆ ಕೊಟ್ಟು ಆ ಕಂಪನಿ ಸೇರ್ಕೊಳ್ತೇವೆ, ಆ ಕ್ಷಣದಿಂದ ನಾವು ಆ ಕಂಪನಿಯ ಗುಣಗಳು ಅಂದ್ರೆ ಅಲ್ಲಿಯ ರೂಲ್ಸ್, ಅಲ್ಲಿಯ ರೆಗ್ಯುಲೇಷನ್, ಅಲ್ಲಿಯ ನೀತಿ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ಅದು ನಮಗೆ ಅನ್ವಯ ಆಗತ್ತೆ. ಆಗ ನಾವು ಆ ಕಂಪನಿಯ ನೀತಿ ನಿಯಮಗಳ ಬಂಧನದಲ್ಲಿ ನಾವು ಇದ್ದ ಹಾಗೆ. ಅದೇ ರೀತಿಯಾಗಿ ಜೀವಿ ಯಾವಾಗ ಈ ಭೌತಿಕ ಪ್ರಪಂಚದ ಸಂಪರ್ಕಕ್ಕೆ ಬರ್ತಾನೆ, ಆ ಕ್ಷಣದಲ್ಲಿ ಅವನು ಈ ಗುಣಗಳ ಅಧೀನದಲ್ಲಿ ಇರ್ತಾನೆ. ಈ ಗುಣಗಳು ಅಂದ್ರೆ ಮಾಯೆ ಅಂತ ನಾವು ಕರೆಯುವಂತಹದ್ದು. ಸೊ ಮಾಯೆ ನಮ್ಮನ್ನ ಆಡಿಸ್ತಾ ಇರುತ್ತೆ, ಜೀವಿಯನ್ನು ಆಡಿಸ್ತಾ ಇರುತ್ತೆ. ಅದರಿಂದ ಜೀವಿ ಮಾಡುವಂತಹದ್ದಲ್ಲ, ಅದು ಮಾಯೆಯ ಪ್ರಭಾವದಿಂದ ಆ ಗುಣಗಳು ಮಾಡ್ತಾ ಇರುವಂತಹದ್ದು ಅನ್ನುವುದನ್ನ ನಾವಿಲ್ಲಿ ತಿಳ್ಕೊಳ್ಳೋದು. ಅದರಿಂದ ಗುಣಗಳ ಬಂಧನಕ್ಕೆ ಅವನು ಬರ್ತಾನೆ. ಸೊ ಈ 3 ಗುಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸತ್ವಗುಣ ಏನಂತ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶ ಕಮನಾಮಯಂ ಸುಖ ಸಂಘೇನ ಬದ್ನಾತಿ ಜ್ಞಾನ ಸಂಘೇನ ಚಾನಘ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಹರೇ ಕೃಷ್ಣ. ಈ 3 ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠ ಗುಣ ಅಂದ್ರೆ ಸತ್ವಗುಣ. ಸತ್ವಗುಣದಲ್ಲಿದ್ದವನಿಗೆ ಜ್ಞಾನ ಇರುತ್ತೆ ಮತ್ತು ಅವನಿಗೆ ಸುಖ ಇರುತ್ತೆ. ಈ ಜ್ಞಾನ ಮತ್ತೆ ಸುಖ ಅವನನ್ನ ಬಂಧಿಸತ್ತೆ. ಅದರಿಂದ ಅವನು ಬಿಡುಗಡೆಯನ್ನ ಪಡೆಯೋದಿಲ್ಲ. ಅವನಿಗೆ ತನಗೆ ಜ್ಞಾನ ಇದೆ, ತನಗೂ ಸುಖನೂ ಇದೆ ಅನ್ನುವಂತಹ ಒಂದು ಭಾವನೆ ಅವನಲ್ಲಿ ಇರುತ್ತೆ. ಆದ್ರೆ ಇದು ಅತ್ಯಂತ ಶ್ರೇಷ್ಠ ಗುಣ. ಈ ಸತ್ವಗುಣದಲ್ಲಿದ್ದಾಗ ಮಾತ್ರ ನಾವು ಭಕ್ತಿಯನ್ನ ಶುರು ಮಾಡಲಿಕ್ಕೆ ಕಾರಣವಾಗುತ್ತೆ. ರಜೋಗುಣ ತಮೋಗುಣದಲ್ಲಿರುವಂತಹವನು
ಭಗವಂತನಿಗೆ ಶರಣಾಗ್ತ ತನ್ನನ್ನು ಏರಿಸಿಕೊಂಡವನು ಸತ್ವಗುಣಕ್ಕೆ ಬರಬೇಕಾಗತ್ತೆ. ಅದರಿಂದ ಈ ಸತ್ವಗುಣ ಜ್ಞಾನ ಮತ್ತು ಸುಖಕ್ಕೆ ಒಬ್ಬನನ್ನ ಬಂಧಿಸುತ್ತೆ ಅನ್ನುವಂಥದ್ದು. ಸೊ ಈ ಸತ್ವಗುಣದಲ್ಲಿ ಯಾರು ಇರ್ತಾರೆ ಅವರಿಗೆ ಈ ಸಿಟಿಯ ಈ ಶಹರದ ಸದ್ದಗದ್ದಲೆಲ್ಲ ಬೇಕಾಗಲ್ಲ. ಅವರಿಗೆ ಸಾಕು ಎಷ್ಟಿದೆಯೋ ಅಷ್ಟು, ಅದರಲ್ಲಿ ಅವರು ಸುಖವನ್ನು ಹೊಂದಿ ಅವರು ಯಾವುದಾದ್ರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ತಾವೇ ತಮ್ಮ ಆಹಾರಗಳನ್ನು ಬೆಳ್ಕೊಂಡು, ತರಕಾರಿ ಅದು ಇದನ್ನ ಬೆಳ್ಕೊಂಡು ತಮ್ಮ ಪಡೆಗೆ ತಾವು ಬದುಕಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ಇಂಗ್ಲಿಷಲ್ಲಿದೆ, ಬಟ್ ಇಟ್ಸ್ ಓಕೆ, ನಿಮ್ಗೆ ಅರ್ಥ. Come, let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಅವರಿಗೆ ಆ ಥರದ ಶೋರ ಶರಾಬ ಎಲ್ಲ ಬೇಕಾಗಲ್ಲ. ಅವರು ಹೀಗೆ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಇಷ್ಟಪಡುವಂಥದ್ದು. ಶುದ್ಧ ಹವಾ ಇದೆ, ಶುದ್ಧವಾದ ಹವೆ, ವಾಯು, ಗಾಳಿ ಮತ್ತು ನಿಸರ್ಗದತ್ತವಾದ ಎಲ್ಲ ಪರಿಸರ, ಪ್ರಕೃತಿಯಲ್ಲಿ ಕಾಲವನ್ನು, ಸಮಯವನ್ನು ಕಳೆಯಲಿಕ್ಕೆ ಅವರು ಇಷ್ಟಪಡುವಂತಹದ್ದು. ಅದೇ ರೀತಿಯಾಗಿ ರಜೋಗುಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಜೋರಾಗಾತ್ಮಕಂ ವಿದ್ಧಿ ತ್ರಿಷ್ಟಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಓದಿ ಮಾತಾಡಿ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಸೊ ಈ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಸೊ ಇಲ್ಲಿ ರಜೋಗುಣ ಅನ್ನುವಂಥದ್ರಲ್ಲಿ ಇರುವಂತಹ, ರಜೋಗುಣದ ಪ್ರಭಾವದಲ್ಲಿ ಇರುವಂತಹ ವ್ಯಕ್ತಿ ಅವನು ಲೋಭಿ ಆಗಿರ್ತಾನೆ. ಅವನಿಗೆ ಏನು ಇದು ಸಾಕಾಗತ್ತೆ ಅಂತ ಅನ್ಸೋದಿಲ್ಲ. ಒಂದು ಮನೆ ಇದ್ರೆ ಇನ್ನೊಂದು ಮನೆ ಮಾಡಬೇಕು ಅಂತ, ಒಂದು ಗಾಡಿ ತಗೊಂಡ್ರೆ ಇನ್ನೊಂದು ಗಾಡಿ ತಗೊಳ್ಬೇಕು ಅಂತ. ಸೊ ಅವನ ಆಸೆ, ಮಿತಿ ಮೀರಿದ ಆಸೆ, ಅವನ ಹತ್ರ ಮಿತಿ ಇಲ್ಲದ ಆಸೆ ಮತ್ತು ಬಯಕೆಗಳು, ಮತ್ತೆ ಇನ್ನು ಮಾಡ್ಬೇಕನ್ನುವಂತಹ ಹಂಬಲ ಅವನಿಗಿರುವುದರಿಂದ ಈ ದೇಹಧಾರಿಯಾದ ಜೀವಿ ಭೌತಿಕ ಕಾಮ್ಯ ಕರ್ಮಗಳಲ್ಲಿ ತೊಡಗ್ತಾನೆ. ಅಂದ್ರೆ ಈ ಫಲಾಪೇಕ್ಷಿತ ಕರ್ಮಗಳನ್ನು ಅವನು ಮಾಡ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬಹುದು. ಅವನಿಗೆ ದುಡ್ಡೇ ದೊಡ್ಡಪ್ಪ, ಅದಕ್ಕೋಸ್ಕರ ಅವನೇನ್ ಮಾಡ್ಬೇಕಾಗತ್ತೆ, ಹೆಚ್ಚು ಕೆಲಸವನ್ನ ಮಾಡ್ಬೇಕು. What are you doing, man? Out there working on your tan? Honey's the honey Sunday! I bet you forgot about Susie, didn't you? You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You just can't stop. Just can't get it. ಹೇಳ್ತಾ ಇದ್ದಾನೆ, ಮನಿ ಇಸ್ ದ ಹನಿ ಸನ್ನಿ, ಅಂದ್ರೆ ದುಡ್ಡೇ ದೊಡ್ಡಪ್ಪ ಅಂತ ನಾವೇನ್ ಹೇಳ್ತೇವೆ ಆ ರೀತಿಯಾಗಿ ಎಲ್ಲದಕ್ಕೂ ಅವನಿಗೆ ಇನ್ನೂ ದುಡ್ಡು ಬೇಕು, ನಾನು ಇನ್ನೂ ಜಾಸ್ತಿ ಅಂದ್ರೆ ಭೌತಿಕವಾಗಿ ನಾನು ಮೇಲೆ ಹೋಗ್ಬೇಕು, ಜಾಸ್ತಿ ಜಾಸ್ತಿ ಮನೆಗಳು, ಜಾಸ್ತಿ ಜಾಸ್ತಿ, ಹೇಗೆ ಎಲ್ಲಾ ಬಯಕೆಗಳು ಇರತ್ತೆ. ಆದ್ರೆ ಏನು ಅನ್ನುವಂತಹದ್ದು. ಸೊ ಅದೇ ರೀತಿಯಾಗಿ ನಾವೀಗ ತಮೋಗುಣದ ಬಗ್ಗೆ ತಿಳ್ಕೊಳ್ಳೋಣ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ಸನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋ ಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಹರೇ ಕೃಷ್ಣ. ತಮೋ ಗುಣದಲ್ಲಿರುವವರು ಅವರಿಗೆ ಜ್ಞಾನ ಕೆಲಸ ಮಾಡುವುದಿಲ್ಲ. ಅಲ್ಲಿ ಅವರು ಭ್ರಮೆಯಲ್ಲಿ, ತುಂಬಾ ಜಾಸ್ತಿ ಭ್ರಮೆಯಲ್ಲಿರುವಂತಹದ್ದು, ಅವರಿಗೆ ಬುದ್ಧಿ ಕೆಲಸ ಮಾಡುವುದಿಲ್ಲ. ಅವರ ಮನಸ್ಸು ಅನ್ನುವಂತಹದ್ದು ಸಹಿತ ಹಾಗೆ, ಯಾರ ಸಂಪರ್ಕದಲ್ಲಿ ಅವರು ಇರ್ಲಿಕ್ಕೆ ಇಷ್ಟಪಡುವುದಿಲ್ಲ.
ಅವ್ರಿಗೆ ಯಾವಾಗ್ಲೂ ಏನಂದ್ರೆ ಪ್ರಮಾದ, ತುಂಬಾ ಕೋಪ ಅಥವಾ ನಿದ್ದೆ, ಯಾವಾಗಲೂ ನಿದ್ದೆ ಮಾಡುವಂತಹದ್ದು, ಸೋಮಾರಿಗಳಾಗ್ತಾರೆ ಅವರು, ಮತ್ತು ಪ್ರಮಾದ ಹೆಚ್ಚು ಹೆಚ್ಚು ಆ ರೀತಿಯಾಗಿ ಅವರು ಇದು ಮಾಡ್ತಾರೆ. ಸೊ ಇದನ್ನ ನಾವು ಒಂದು ಚಿಕ್ಕ ವಿಡಿಯೋ ಇಲ್ಲಿದೆ ತಮೋ ಗುಣದ್ದು. I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಸೊ ಅವರಷ್ಟೇ ಏನಂದ್ರೆ ಜಾಸ್ತಿ ಅಭ್ಯಾಸ ಈ ತರ ನಶೆಗಳನ್ನ ಮಾಡುವಂತಹದ್ದು, ಕೆಲವೊಂದು ಟೈಮು ಜಾಸ್ತಿ ಅಂದ್ರೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಹುದಂಥದ್ದು. ಇಂತಹ ಸಿಚುವೇಶನ್ ಅಲ್ಲಿ ಅವರು ಆತ್ಮಹತ್ಯೆಯಂತಹ ಪಾಪಗಳನ್ನು ಮಾಡುವ ಸಂದರ್ಭಗಳು ಬರಬಹುದು ಹೆಚ್ಚು ತಮೋ ಗುಣದಲ್ಲಿ ಅವರಿದ್ದಾಗ. ಯಾಕೆಂದ್ರೆ ಅವರಿಗೆ ಜನರ ಸಂಪರ್ಕ ಅಂದ್ರೆ ಆಗೋದಿಲ್ಲ, ಮತ್ತೆ ಹೆಚ್ಚಾಗಿ ಟಿವಿ ನೋಡೋದು, ವಿಡಿಯೋ ಗೇಮ್ ಆಡುವಂತಹದ್ದು, ಅಂದ್ರೆ ಎಲ್ಲರಿಂದ ಐಸೋಲೇಟ್ ಆಗಿ ತಮ್ಮ ಪಾಡಿಗೆ ತಾವು ಅದಿಷ್ಟಿದ್ರೆ ಸಾಕು ಅವರಿಗೆ ಅಂತ ಅದನ್ನ ಮಾಡ್ಕೊಳ್ತಾರೆ. ಅಂದ್ರೆ ಭ್ರಮೆಯಲ್ಲಿ ಇರುವಂತಹದ್ದು, ಹುಚ್ಚು ಪ್ರಮಾದ, ಅಲ್ಲಿ ಆ ತರದ ಕೆಲಸಗಳು ಅವರಿಂದ ಆಗತ್ತೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ, ಜ್ಞಾನಮಾವೃತ್ಯ ತೌ ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ ಮಾತಾಜಿ, ಇಂಚರ ಮಾತಾಜಿ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಅದರಿಂದ ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವರು ಜ್ಞಾನ ಅವರನ್ನ ಸುಖವಾಗಿರ್ಲಿಕ್ಕೆ ಬದ್ಧ ಮಾಡುತ್ತೆ. ಅಂದ್ರೆ ಅವ್ರು ಯಾವಾಗ್ಲೂ ಸುಖವಾಗಿರ್ತಾರೆ, ಇದ್ದಿದ್ರಲ್ಲಿಯೇ ಅಂದ್ರೆ ಸಾಕು ತನಗಿಷ್ಟೇ ಅನ್ನುವಂಥದ್ದು, ಅತಿ ಆಸೆ ಎಲ್ಲ ಇರುವುದಿಲ್ಲ. ಆದರೆ ರಜೋಗುಣದವರಿಗೆ ಹಾಗಲ್ಲ, ಅತಿ ಲೋಭಿಗಳಾಗ್ತಾರೆ ಅವರು, ಅವ್ರಿಗೆ ಇನ್ನೂ ಹೆಚ್ಚು ಬೇಕು ಅನ್ನುವಂಥದ್ದು ಆಸೆ. ರಜೋಗುಣ ಕಾಮ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಅಂದ್ರೆ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡ್ತಾರೆ ಅವರು. ತಮಸ್ಸಿನಲ್ಲಿ ತಮೋ ಗುಣದಲ್ಲಿರುವಂತಹವರು ಅಜ್ಞಾನ ಅವರನ್ನ ಆವರಿಸಿ ಅವರನ್ನ ಹುಚ್ಚಿಗೆ ಅಂದ್ರೆ ಅವರು ಹುಚ್ಚರಾಗ್ತಾರೆ, ಬದ್ಧಗೊಳಿಸಲಾಗತ್ತೆ ಅನ್ನೋದನ್ನ ನಾವು ಇವತ್ತು ಇಲ್ಲಿ ತಿಳ್ಕೊಳ್ಳಬಹುದು. ಸೊ ಉದಾಹರಣೆಗೆ ಹೇಗೆ ಒಬ್ಬ ನುರಿತ ಡಾಕ್ಟರ್ ಫ್ಯಾಮಿಲಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರೇನಾದ್ರು ಈ ಸಿಟಿ ಬೇಡ, ಊರ್ ಕಡೆ ಹೋಗೋಣ, ತಮ್ಮದೇ ಆದ ಒಂದು ಚಿಕ್ಕ ಕ್ಲಿನಿಕ್ ಇಟ್ಕೊಳ್ಳೋಣ, ಆಮೇಲೆ ಏನೋ ನಮ್ಮ ಕೈ ತೋಟ ಮಾಡಿ ಅದರಲ್ಲೇ ಎಲ್ಲ ತರಕಾರಿ ಬೆಳೆದು ಆದಷ್ಟು ಅದರಲ್ಲೇ ತಿನ್ನುವಂಥದ್ದು. ಆ ರೀತಿಯಾಗಿದ್ರೆ ಇನ್ನು ಕೆಲವರು ಇರ್ತಾರೆ, ಸಿಟಿನಲ್ಲಿ ಇರ್ತಾರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ನು ಗಂಡ ಹೆಂಡತಿ ಹೆಚ್ಚು ಮಾಡಿಕೊಂಡು ಅಂದ್ರೆ ಸಿಟಿನಲ್ಲಿದ್ದು ಇನ್ನೂ ಹೆಚ್ಚು ದುಡಿಬೇಕು, ಇಬ್ರು ದುಡಿತಾರೆ, ಅವರು ದುಡಿತಾರೆ, ಇವರು ದುಡಿತಾರೆ, ಒಬ್ರಿಗೊಬ್ರಿಗೆ ಮಾತಾಡ್ಲಿಕ್ಕೆ ಸಮಯ ಇರೋದಿಲ್ಲ, ಇನ್ನೂ ದುಡಿಬೇಕು, ದುಡ್ಡೇ ಬೇಕು ಎಲ್ಲದಕ್ಕೂ ಅಂತ, ಇನ್ನೂ ಹೆಚ್ಚು ಏನೋ ಖರೀದಿ ಮಾಡಬೇಕು, ಇದು ಮಾಡ್ಬೇಕು ಅನ್ನುವಂಥ ಆಸೆಗಳು. ಸೊ ಆಸೆಗಳು ನಡೀತಾ ಇರುತ್ತೆ. ಆದರೆ ತಮೋಗುಣದಲ್ಲಿರುವಂಥವ್ರು ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಲಿವ್ ಇನ್ ರಿಲೇಶನ್ಶಿಪ್ ಆ ಥರದ್ದನ್ನ ಮಾಡ್ತಾರೆ. ಆ ಥರದ್ದನ್ನ ಮಾಡಿಕೊಂಡು ಏನಾಗುತ್ತೆ, ಮೊದಲು ತುಂಬಾ ಅಟ್ರಾಕ್ಷನ್ ಇರುತ್ತೆ, ಆಮೇಲೆ ಅವರು ಅಲ್ಲಿ ಜಗಳ ಮಾಡ್ತಾರೆ ಮತ್ತು ಏನಾಗತ್ತೆ, ಅವರು ಬದುಕಲಿಕ್ಕೆ ಆಗೋದಿಲ್ಲ ಒಟ್ಟಿಗೆ ಅನ್ನುವಂಥ ಸ್ಥಿತಿಗೂ ಬರ್ತಾರೆ. ಅಂತ ಸಮಯದಲ್ಲಿ ಕೆಲವು ತಪ್ಪು ಘಟನೆಗಳು ಅವರಿಂದ ಅಂದ್ರೆ ಹುಚ್ಚು ಆವರಿಸುತ್ತೆ. ಅವರಿಗೆ ಚಿಂತನೆ ಏನು ಆಲೋಚನೆ ಮಾಡುವಂತಹ ಶಕ್ತಿಯೇ ಅವರಲ್ಲಿ ಇರುವುದಿಲ್ಲ, ಅವರು ತಮೋ ಗುಣದ ಪ್ರಭಾವದಲ್ಲಿದ್ದಾಗ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧಿ ಇರುತ್ತದೆ. ಹರೇ ಕೃಷ್ಣ. ಸೊ ಇದು ನಡೀತಾ ಇರುತ್ತೆ. ಈಗ ಉದಾಹರಣೆಗೆ ಬೆಳಗ್ಗೆ ನಾವು ಒಂದಿನ ಡಿಸೈಡ್ ಮಾಡ್ತೇವೆ, ಇಲ್ಲ ಇವತ್ತು ನಾನು ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬೆಳಗ್ಗೆ ಅಂದ್ರೆ 4 ಗಂಟೆ 4:15 ಹೇಳ್ತೀನಿ, ಬೇಗ ಹೋಗ್ತೀನಿ ಅಂತ. ಆದ್ರೆ ಏನಾಗತ್ತೆ, ಅಲ್ರಾಮ್ ಏನೋ ಇಟ್ಕೊಳ್ತೀವಿ, 4:15 ಅಲ್ರಾಮ್ ಏನೋ ಹೊಡಿಬಹುದು. ಅದು ಸತ್ವಗುಣದಲ್ಲಿ ಆಲೋಚನೆ ಮಾಡಿರುವಂತದ್ದು. ಆದ್ರೆ ಸ್ವಲ್ಪ ಹೊತ್ತು ಮಲ್ಗೋಣ, ಎಷ್ಟು ಬೇಗ ಹೋಗಿ ಏನ್ ಮಾಡೋದು ಅಂತ ಹಾಗೆ ಹೀಗೆ ಮಾಡ್ಕೊಂಡು 6:30 ಆಗ್ಬಿಡತ್ತೆ. ಆವಾಗ ಅಂದ್ರೆ ಆವಾಗಲಾದ್ರೂ ಹೇಳುವಂತಹ ಮನಸ್ಸಿದ್ರೆ ಅದು ರಜೋಗುಣಕ್ಕೆ ಬರಬಹುವಂಥದ್ದು. ಆದ್ರೆ ಇನ್ನು ಕೆಲವರು ಏನು, ಇವತ್ತು ಬೇಡಪ್ಪ ನಾಳೆ ಹೋಗೋಣ, ಇವತ್ತು ಯಾಕೆ ಹೋಗ್ಬೇಕು, ನಾಳೆನೂ ಹೋಗಕ್ಕೆ ಆಗತ್ತಲ್ಲ, ಇವತ್ತು ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೇನೆ ಅಂತ ಒಂದು 10-10:30 ಮಲಗೋದು. ಸೊ ಈ ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣ ಅನ್ನುವಂತಹದ್ದು ಹಗ್ಗ ಜಗ್ಗಾಟ ಮಾಡ್ತಾ ಇರುತ್ತೆ. ಒಂದೊಂದು ಗುಣ ಒಂದೊಂದ್ಸಲ ನಮಗೆ ಪ್ರಭಾವ ಬೀರುತ್ತೆ. ಆದ್ರಿಂದ ಅವರು ಈ ರೀತಿಯಾಗಿ ಈ ಮನಸ್ಸು ಅನ್ನುವಂಥದ್ದನ್ನ ಹಿಡಿದು ಎಳಿತಾ ಇರ್ತಾರಂತೆ ಈ ಗುಣಗಳು. ಸೊ ಮನಸ್ಸು ಚಂಚಲವಾಗುತ್ತೆ. ಕೆಲವೊಂದು ಟೈಮ್ ಸತ್ವಗುಣದಲ್ಲಿ ಓಕೆ, ಕೆಲವೊಂದು ಟೈಮ್ ರಜೋಗುಣ, ಕೆಲವೊಂದು ಟೈಮ್ ತಮೋಗುಣ ಅನ್ನುವಂಥದ್ರಲ್ಲಿ ಇರುತ್ತೆ. ಯಾವುದು ಗುಣ ಪ್ರಭಾವ ಜಾಸ್ತಿ ಇರುತ್ತೆ ಅಂತ. ಅದರಿಂದ ಈ ಮಾಯೆಗಳು, ಈ 3 ಮಾಯೆಯ ಗುಣಗಳು ನಮ್ಮನ್ನ ಆಟ ಆಡಿಸ್ತಾ ಇರತ್ತೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ಯಂ ಇತ್ಯುತ. ಹರೇ ಕೃಷ್ಣ. ಸುನೈನ ಮಾತಾಜಿ. ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಹರೇ ಕೃಷ್ಣ. ದೇಹದ ಎಲ್ಲಾ ದ್ವಾರಗಳು ಬೆಳಗಿದಾಗ, ಈ ದೇಹದಲ್ಲಿ ಒಟ್ಟು ಎಷ್ಟು ದ್ವಾರಗಳಿದೆ? 9 ದ್ವಾರಗಳು. ನವದ್ವಾರ ಪುರೇ ದೇಹಿ. 2 ಕಣ್ಣು, 2 ಕಿವಿ, 2 ಮೂಗು, ಜನನಾಂಗ ಮತ್ತೆ ಗುದ. ಸೊ ಈ 9 ದ್ವಾರಗಳು ಬೆಳಗಬೇಕು. ಅಂದ್ರೆ ಇವೆಲ್ಲ ಒಂದು ಸರಿಯಾದ ಸ್ಥಿತಿಯಲ್ಲಿ ಇರಬೇಕು. ಆಗ ಏನೋ ಅವನು ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸ್ತಾನೆ. ಅವನಲ್ಲಿರುವಂತಹ ಈ ಚೇತನ ಅಥವಾ ಈ ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞೆ, ಅದು ಇಡೀ ಶರೀರವನ್ನ ಆಕ್ಚುಲಿ ಬೆಳಗತ್ತೆ. ಆದ್ರೆ ಅವನ 9 ದ್ವಾರಗಳು ಬೆಳಗತ್ತೆ. ಅದರಿಂದ ಅವನು ಆ ರೀತಿಯಾಗಿದ್ದಾಗ ಅವನು ಸತ್ವಗುಣದಲ್ಲಿದ್ದಾನೆ ಅಂತ ನಾವು ಹೇಳ್ಬೋದು. ಸಾತ್ವಿಕ ಅಭಿವ್ಯಕ್ತಿಯನ್ನ ಅವನು ಅನುಭವಿಸುತ್ತಾನೆ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿರುದ್ಧೇ ಭರತರ್ಷಭ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ಸೊ ಈಗ ಇಂಥವ್ರು ರಜೋಗುಣದಲ್ಲಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು, ಅದಕ್ಕೋಸ್ಕರ ಹೆಚ್ಚು ಸಮಯ ಕೊಡುವಂತಹದ್ದು, ಆರೋಗ್ಯ ಸಹಿತ ಹಾಳು ಮಾಡ್ಕೊಳ್ತಾರೆ ಕೆಲವೊಂದು ಟೈಮು. ಯಾಕಂದ್ರೆ ಅಷ್ಟು ಹಂಬಲ ಇರೋದ್ರಿಂದ ಅಷ್ಟು ಟೈಮ್ ಅವರು ಕೊಡ್ಬೇಕಾಗತ್ತೆ, ಇನ್ನೂ ಜಾಸ್ತಿ ಸಮಯ ಪ್ರತಿಯೊಂದು ಇದಕ್ಕೆ ಹಾಕುವಂತಹದ್ದು. ಮೋಹ, ಲೋಭ, ಫಲಾಪೇಕ್ಷೆ. ಅಂದ್ರೆ ಲೋಭ ಅಂದ್ರೆ ಅತಿಯಾದ ಆಸೆ, ದುರಾಸೆಗಳು ಇರುತ್ತೆ. ಆ ಆಸೆಯನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಅದೇ ತರದ ರಸ್ತೆಯನ್ನು ಹಿಡಿಬೇಕಾಗತ್ತೆ. ಅದರಿಂದ ತಡೆಯಲಾಗದ ಹಂಬಲ ಅವರಿಗೆ. ಅದು ನಿದ್ರೆನೂ ಸಹಿತ ಕಡಿಮೆ ಮಾಡ್ತಾರಂತೆ ಅವರು. ಒಂದು 6 ತಾಸು ಮಿನಿಮಮ್ ನಿದ್ರೆ ಮಾಡ್ಬೇಕಂದ್ರೆ ರಜೋಗುಣದಲ್ಲಿರುವವರು ಇನ್ನೂ ಕಡಿಮೆ ನಿದ್ರೆ ಮಾಡ್ತಾನೆ. ಅಂದ್ರೆ ಇನ್ನು ಹೆಚ್ಚು ದುಡಿಬೇಕು, ಇನ್ನು ಹೆಚ್ಚು ಕೆಲಸ ಮಾಡಬೇಕು. ಆ ರೀತಿಯಾಗಿ ಅಂದ್ರೆ ಯಾತಕ್ಕೋಸ್ಕರ ಅದು ಮಾಡ್ತಾ ಇರುವಂತಹದ್ದು? ಲೋಭಕ್ಕೋಸ್ಕರ. ಲೋಭ ಮತ್ತು ಇಂದ್ರಿಯ ತೃಪ್ತಿಯ ಬಯಕೆಗೋಸ್ಕರ ಅದನ್ನ ಮಾಡ್ತಾ ಇರುವಂತದ್ದು. ಅದು ರಜೋಗುಣದಲ್ಲಿರುವಂತವರಿಗೆ.
ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಹರೇ ಕೃಷ್ಣ. ಯಾರು ಓದ್ತೀರಾ? ಕುರುವಂಶ ಜನನಾದ ಅರ್ಜುನನೇ, ತಮೋ ಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ ಗುರುಜಿ. ತಮೋ ಗುಣ ಅಂದ್ರೆ ಹಾಗೆ. ಯಾಕೆಂದ್ರೆ ಅವರಿಗೆ ಕತ್ತಲು, ದಾರಿ ತೋರಿಸೋದಿಲ್ಲ, ಏನ್ ಮಾಡ್ಬೇಕು ತಾನು ಅನ್ನುವಂಥದ್ದು ಗೊತ್ತಿಲ್ಲ. ಜ್ಞಾನ ಇದ್ರೂ ಒಬ್ರು ತಮೋ ಗುಣದಲ್ಲಿದ್ರೆ ಆ ಜ್ಞಾನ ಅಲ್ಲಿ ಕೆಲಸ ಮಾಡುವುದಿಲ್ಲ. ಹುಚ್ಚರಾಗ್ತಾರೆ ಅವರು. ಹುಚ್ಚರು ಯಾಕೆಂದ್ರೆ ಇದು ಬುದ್ಧಿ ಮನಸ್ಸು ಸೀಮಿತದಲ್ಲಿ ಇರುವುದಿಲ್ಲ, ಅದರಿಂದ ಅವರು ಹುಚ್ಚರಾಗ್ತಾರೆ. ಭ್ರಮೆಗೆ ಒಳಗಾಗ್ತಾರೆ. ನಿರ್ಣಯ ಮಾಡುವಂತಹ ಶಕ್ತಿಯನ್ನು ಅವರು ಕಳೆದುಕೊಳ್ತಾರೆ. ಯದಾ ಸತ್ವೇ ಪ್ರವೃದ್ಧೇತೋ ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಕಮಲಾನ್ ಪ್ರತಿಪದ್ಯತೆ. ಕೃಷ್ಣ. ಹರೇ ಕೃಷ್ಣ. ಸತ್ವಗುಣದಲ್ಲಿ ಮನುಷ್ಯ ಸತ್ತರೆ ಓದಿ ಕಂಟಿನ್ಯೂ ಮಾಡಿ ಮಾತಾಜಿ. ನೆಕ್ಸ್ಟ್ ಪ್ರಭುಜಿ ಓದ್ತಾರೆ. ಮಾಡಿ. ಉನ್ನತ ಲೋಕಗಳನ್ನು ತಲುಪುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಸತ್ವಗುಣದಲ್ಲಿ ನಾವು ಯಾರಾದ್ರೂ ಸತ್ವಗುಣದಲ್ಲಿ ಇರುವವನು ಶರೀರ ತ್ಯಾಗ ಮಾಡಿದಾಗ ಅವನು ಉನ್ನತ ಲೋಕಗಳಿಗೆ ಹೋಗ್ತಾನೆ, ಮಹರ್ಷಿಗಳು ಇರುವಂತಹ ಲೋಕಗಳಿಗೆ ಹೋಗ್ತಾನೆ. ಆದ್ರೆ ಭೌತಿಕ ಪ್ರಪಂಚದಿಂದ ಅವನು ಬಿಡುಗಡೆಯನ್ನ ಪಡೆಯುವುದಿಲ್ಲ. ಆದ್ರೆ ಅವನಿಗೆ ಅವಕಾಶ ಇರತ್ತೆ. ಏನು? ಉನ್ನತ ಲೋಕಗಳಿಗೆ ಹೋಗಿ ಋಷಿ ಮುನಿಗಳು ಅವರು ಏನು ಭಗವಂತನ ಸೇವೆಯನ್ನ ಮಾಡ್ತಾರೆ, ಆ ರೀತಿ ಸೇವೆಯನ್ನ ಮಾಡಿಕೊಂಡು ಅಲ್ಲಿಂದ ಅವನು ಭಗವದ್ಧಾಮಕ್ಕೆ ಹೋಗುವ ಅವಕಾಶ ಸಿಗಬಹುದು. ಹರೇ ಕೃಷ್ಣ. ಸೊ ಉನ್ನತ ಲೋಕಗಳನ್ನ ಅವರು ತಲುಪ್ತಾರೆ. ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕ ಸತ್ವಗುಣದಲ್ಲಿ ಇರುವಂತವರು. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನಿಷು ಜಾಯತೆ. ಹರೇ ಕೃಷ್ಣ. ಮಾತಾಜಿ ಶ್ರೀಲಕ್ಷ್ಮಿ ಮಾತಾಜಿ ಓದ್ತೀರಾ? ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓದಿ ಮಾತಾಡಿ. ರಜಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋ ಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ರಜೋಗುಣ ಲೋಭಿಗಳು ಮತ್ತೆ ಮತ್ತೆ ಅವರು ಈ ಭೂಲೋಕದಲ್ಲಿಯೇ ಲೋಭಿಗಳ ಮಧ್ಯದಲ್ಲಿಯೇ ಮತ್ತೆ ಹುಟ್ಟುತ್ತಾರೆ. ಅವರು ಮತ್ತೆ ಕರ್ಮ ಬಂಧನ ಅಂದ್ರೆ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಆಸೆ ಇರುತ್ತೆ. ಶರೀರ ತ್ಯಾಗ ಮಾಡುವಾಗ ಅವರಿಗೆ ಆ ರೀತಿಯಾದಂತಹ ಆಸೆ ಇರುತ್ತೆ. ಮತ್ತೆ ನಾನು ಬರ್ಬೇಕು, ಮತ್ತೆ ಇಷ್ಟು ಆಗಿಲ್ಲ, ಮುಗಿಸಿಲ್ಲ, ಇನ್ನು ಆಸೆ ಇದೆಯಲ್ಲ ಪೂರ್ತಿ ಈಡೇರಿಲ್ಲ, ಆಸೆ ಈಡೇರಿಸ್ಕೊಳ್ಬೇಕಂದ್ರೆ ಮತ್ತೆ ಅವ್ರು ಇಲ್ಲಿ ಬರ್ತಾರೆ. ಆದ್ರೆ ತಮೋಗುಣದಲ್ಲಿರುವವರಿಗೆ ಹಾಗಲ್ಲ. ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುವಂಥದ್ದು. ಅಂದ್ರೆ ಅಂತಹ ಕೆಲಸಗಳನ್ನು ಅವರು ಮಾಡ್ತಾರೆ. ಮಾಡಬಾರದ ನಿಷಿದ್ಧ ಕರ್ಮಗಳನ್ನ ಮಾಡ್ತಾರೆ, ವಿಕರ್ಮಗಳನ್ನ ಮಾಡ್ತಾರೆ. ಸೊ ಆದ್ರಿಂದ ಅಂಥವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ. ಕರ್ಮಣಃ ಸುಕೃತಸ್ಯಾಹೋ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಹರೇ ಕೃಷ್ಣ ಪ್ರಭುಜಿ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಸುಕೃತದ ಫಲ ಅಂದ್ರೆ ಒಳ್ಳೆಯ ಕೆಲಸವನ್ನ ಮಾಡ್ತಾರಲ್ಲ ಸಾತ್ವಿಕರಾಗಿರುವಂತವರು, ಅವರು ಅಟ್ಲೀಸ್ಟ್ ಮಾಡುವ ಕೆಲಸ ಅದು ಪರಿಶುದ್ಧವಾಗಿರುತ್ತೆ, ಅವರಿಗೆ ಪುಣ್ಯ ಸಿಗುತ್ತೆ. ಅದರಿಂದ ಪುಣ್ಯ ಸಿಗುತ್ತೆ, ಅದು ಸಾತ್ವಿಕ ಅಂತ ನಾವು ಹೇಳ್ಬೋದು. ಆದರೆ ಯಾರು ರಜೋಗುಣದಲ್ಲಿ ಇರ್ತಾರೆ ಅವರು ಕಾಮ್ಯ ಕರ್ಮಗಳನ್ನ ಮಾಡ್ತಾರೆ. ಅವರಿಗೆ ದುಃಖ, ಕೆಲವೊಂದು ಟೈಮ್ ಸುಖ ಅನಿಸಬಹುದು, ಆದರೆ ಅವರು ಹೆಚ್ಚು ದುಃಖವನ್ನ ಅನುಭವಿಸ್ತಾರೆ. ಅದೇ ರೀತಿ ತಮೋಗುಣದಲ್ಲಿ ಇರುವಂತವರು ಅಜ್ಞಾನ ಬರುತ್ತೆ ಅವರಿಗೆ. ಇನ್ನು ಜ್ಞಾನ ಅನ್ನುವಂಥದ್ದು ಸೋಲತ್ತೆ, ಅಲ್ಲಿ ಜ್ಞಾನ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್. ಸತ್ವಾತ್ ಸಂಜಾಯತೆ ಜ್ಞಾನಂ
ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನ ಏವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋ ಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಹರೇ ಕೃಷ್ಣ. ಆದ್ರಿಂದ ಜೀವಿಯ ಪ್ರಯತ್ನ ಏನಿರಬೇಕು, ನಾವು ಯಾವ ಗುಣದಲ್ಲಿ ಇದ್ದೇವೆ ಅಂತ ನಾವೀಗ ಐಡೆಂಟಿಫೈ ಮಾಡ್ಕೋಬಹುದು ನಾವಂತ ಮಾಡುವಂತಹ ಕೆಲಸಗಳ ಮೇಲಿಂದ. ಅಟ್ಲೀಸ್ಟ್ ನಾವು ಸತ್ವಗುಣಕ್ಕೆ ಆದ್ರೂ ಮೇಲೆ ಇರಬಹುದು. ರಜೋಗುಣದಲ್ಲಿ ಲೋಭ ಬೆಳೆಯುತ್ತೆ, ಸತ್ವಗುಣದಲ್ಲಿ ಜ್ಞಾನ ಬೆಳೆಯುತ್ತೆ. ಆದರೆ ನಿಜವಾದ ಜ್ಞಾನ ಅದು, ಅವನು ಜ್ಞಾನವನ್ನ ಪಡಿತಾನೆ ಅಲ್ಲಿ. ಮತ್ತು ತಮೋಗುಣದವರು ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಅಲ್ಲಿ ಬೆಳೆಯುತ್ತವೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯಗುಣ ವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ. ಹರೇ ಕೃಷ್ಣ. ರತ್ನಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. ಹರೇ ಕೃಷ್ಣ. ಸತ್ವಗುಣದಲ್ಲಿ ಯಾರು ಕ್ರಮೇಣ ಅವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಈ ಮೇಲಿನ ಲೋಕಗಳು ಯಾವುದು ನೋಡೋಣ. ರಜೋಗುಣದಲ್ಲಿ ಇರುವವರು ಮತ್ತೆ ಮತ್ತೆ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಅಸಹ್ಯಕರವಾದಂತಹ ತಾಮಸ ಗುಣದಲ್ಲಿ ಇರುವಂತಹವರು ಅವರು ನರಕ ಲೋಕಗಳಿಗೆ ಹೋಗ್ತಾರೆ, ನರಕ ಲೋಕಗಳಿಗೆ ಅವರು ಇಳಿತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ನಮ್ಮ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ಈ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಆಕ್ಚುಲಿ ಈ ಭೌತಿಕ ಪ್ರಪಂಚದ ಅಧಿದೇವತೆ ದುರ್ಗಾದೇವಿ. ಆಮೇಲೆ ಹೀಗೆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮ ಬರ್ತಾನೆ, ಅಲ್ಲಿಂದ ಸತ್ಯಲೋಕ ಸ್ಟಾರ್ಟ್ ಆಗುತ್ತೆ. ಬ್ರಹ್ಮನ ಲೋಕ, ಸತ್ಯಲೋಕದಿಂದ ತಪೋಲೋಕ ಮತ್ತೆ ಜ್ಞಾನಲೋಕ, ಇಲ್ಲಿ ಸಪ್ತ ಋಷಿಗಳು ಇರುವಂತಹದ್ದು. ಮಹರ್ಲೋಕ, ಸ್ವರ್ಗಲೋಕ, ಮುಕ್ಕೋಟಿ ಅಂದ್ರೆ 33 ಕೋಟಿ ದೇವತೆಗಳು ಸ್ವರ್ಗದಲ್ಲಿ, ಇಂದ್ರ ಅದರ ಒಡೆಯನಾಗಿರ್ತಾನೆ, ಐರಾವತವನ್ನ. ಸೊ ಅಂತಹ ಸ್ವರ್ಗಲೋಕ. ಆಮೇಲೆ ಭೂವರ್ಲೋಕ, ಈ ಮತ್ತೆ ಇಲ್ಲಿ ರಾಕ್ಷಸರು, ಕೆಲವು ಭೂತಗಳೆಲ್ಲ ಇರುತ್ತೆ. ಒಂದು ಭೂಲೋಕಕ್ಕಿಂತ ಒಂದು ಹಂತ ಮೇಲಿರ್ತಾರೆ. ಸೊ ಭೂಲೋಕ, ಇಲ್ಲಿ ನಾವು ಲೋಭಿಗಳು ಜಾಸ್ತಿ ಇರುವಂತಹದ್ದು, ಮತ್ತೆ ಮತ್ತೆ ಇಲ್ಲಿ ಹುಟ್ಟುತ್ತಾರೆ. ಕೆಳಗಿನ ಲೋಕಕ್ಕೆ ನಾವು ಹೋದಾಗ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತೆ ಪಾತಾಳ, ಈ ಲೋಕಗಳಿದೆ. ಅದರಿಂದ ಇವು ಮೇಲಿನ ಬೆಳಕು, ಇದು ಸ್ವಲ್ಪ ಬೆಳಕು ಜಾಸ್ತಿ. ಮೇಲಿನ ಲೋಕಗಳಿಗೆ ಹೋಗ್ತಾ ಹೋಗ್ತಾ ಹೋದಾಗ ಬ್ರಹ್ಮನ ಲೋಕದ ತನಕ. ಆದ್ರೆ ಇವೆಲ್ಲ ಐಹಿಕ ಪ್ರಪಂಚವೇ ಆಗಿರೋದ್ರಿಂದ ಇಲ್ಲಿ ದುಃಖಗಳ ಆವಾಸಗಳೇ. ಈ ಎಲ್ಲಾ ಲೋಕಗಳು ದುಃಖಗಳ ಆವಾಸಗಳೇ. ಇಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಯುವ ಚಕ್ರದಲ್ಲಿ ಜೀವಿ ಸಿಕ್ಕಾಕೊಳ್ತಾನೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅದರಿಂದ ಈ ಭೌತಿಕ ಪ್ರಪಂಚದ ಅಧಿದೇವತೆ ದುರ್ಗಾದೇವಿ ಈ ಇದರ ಏನೋ ಈ ಮಾಯೆಯ ಅಧಿದೇವತೆ. ಅದರಿಂದ ಹೆಚ್ಚು ನೋಡಬಹುದು ನೀವು, ಕೆಲವರು ದುರ್ಗೆಯ ಆರಾಧನೆಯನ್ನ ಮಾಡ್ತಾರೆ. ಶಿವ ಪಾರ್ವತಿಯರು ಈ ಭೌತಿಕ ಪ್ರಪಂಚದ ತಂದೆ ತಾಯಿ, ಜಗತಃ ಪಿತರ ಒಂದೇ, ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ, ಆ ರೀತಿಯಾಗಿ. ಸೊ ಭೌತಿಕ ಪ್ರಪಂಚದಲ್ಲಿ ಈ ರೀತಿಯಾಗಿ ಇರುತ್ತೆ. ಆದ್ರೆ ಅದನ್ನ ಮೀರುವಂತಹವರು ಆಗಬೇಕು ನಾವು ಅನ್ನುವಂಥದ್ದನ್ನ ಮುಂದೆ ಭಗವಂತ ಹೇಳ್ತಾನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆಯವ್ರು ಓದ್ತಾರ ಪ್ರಭುಜಿ? ಎಷ್ಟೋ ಜನ ಇದ್ದಾರೆ. ಓದಿ ಮಾತಾಡಿ ನೀವು. ಎಲ್ಲಾ ಚಟುವಟಿಕೆಗಳಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ತತ್ವವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಸೊ ಈ
ಎಲ್ಲಾ ಚಟುವಟಿಕೆಗಳು ಗುಣಲಕ್ಷಣಗಳಲ್ಲಿ ಬೇರೆ ಕರ್ತೃವಿಲ್ಲ. ಅಂದ್ರೆ ಜೀವಿ ಮಾಡುವಂತಹದ್ದಲ್ಲ, ಅದು ಈ ಗುಣ ಅವನ ಹತ್ರ ಅದನ್ನ ಮಾಡಿಸತ್ತೆ. ಅದರಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವನೇ ಮಾಡ್ತಾ ಇಲ್ಲ, ಆದ್ರೆ ಆ ಗುಣ ಇದನ್ನ ಮಾಡಿಸತ್ತೆ ಅಂತ ಸರಿಯಾಗಿ ಯಾರು ಅರ್ಥ ಮಾಡಿಕೊಳ್ತಾನೋ ಆಗ ಅವನಿಗೆ ಗುಣಗಳನ್ನ ಮೀರಬಹುದು. ಅದರಿಂದ ಆಗ ಈ ಗುಣಗಳಿಗೆ ಅತೀತನಾದಂತಹ ಪರಮ ಪ್ರಭುವನ್ನ, ಅವನು ಈ ಗುಣಗಳಿಗೆ ಅತೀತನಾಗಿರುವಂತವನು, ಈ ಗುಣಗಳ ಅಧೀನದಲ್ಲಿ ಅವನು ಬರುವುದಿಲ್ಲ, ಅದರ ಪರಿಮಿತಿಯಲ್ಲಿ ಅವನು ಬರುವುದಿಲ್ಲ. ಆದ್ರಿಂದ ಈ ಗುಣಗಳಿಗೆ ಅತೀತನಾದಂತಹ ಭಗವಂತನನ್ನ ಅರಿತಾಗ ಅವನು ಆಧ್ಯಾತ್ಮಿಕ ಭಾವವನ್ನು ಪಡಿತಾನೆ ಅನ್ನುವಂತಹದ್ದು. ಸೊ ಆಧ್ಯಾತ್ಮಿಕ ಭಾವವನ್ನು ಅವನು ಪಡಿತಾನೆ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ಅಭಿನಯ ಜಿಡಿ ಓದ್ತೀರಾ? ಓದ್ತೀನಿ ಗುರುಜಿ. ಓದಿ ಓದಿ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರು ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿದ ಈ ಜನ್ಮದಲ್ಲೂ ಅಮೃತವನ್ನು ಸವಿಯುತ್ತಾನೆ. ಅದರಿಂದ ದೇಹಧಾರಿಯಾದ ಜೀವಿ ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರೂ ಗುಣಗಳನ್ನ ಮೀರಬಲ್ಲವನಾಗಿರಬೇಕು ಅನ್ನುವಂತಹದ್ದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಅವನು ಹುಟ್ಟು, ಸಾವು, ಮುಪ್ಪು ಅವುಗಳ ದುಃಖಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ನಿಜವಾದಿ ಜನ್ಮ ಮೃತ್ಯು ಜರಾ ವ್ಯಾಧಿ ನಮ್ಮ ನಿಜವಾದ ಪ್ರಾಬ್ಲಮ್, ನಮ್ಮ ನಿಜವಾದ ಸಮಸ್ಯೆಯೇ ಇದು. ಯಾಕೆಂದ್ರೆ ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು, ಜನ್ಮ ಮೃತ್ಯು ಜರ ವ್ಯಾಧಿ. ಇದರಿಂದ ಹೊರಗೆ ಬರುವುದು ನಮ್ಮ ನಿಜವಾದ ಧ್ಯೇಯ. ಮತ್ತು ಅದಕ್ಕೆ ಜ್ಞಾನ ಪಡ್ಕೊಂಡು ಜ್ಞಾನದ ಗುರಿಯಾದ ಪರಮಾತ್ಮನನ್ನ ಅವನನ್ನ ಅಂದ್ರೆ ಅಲ್ಲಿಗೆ ನಾವು ಹೋಗುವಂತಹದ್ದು, ಅವನನ್ನ ಸ್ಮರಿಸ್ತಾ ಆ ರೀತಿಯಾಗಿ ನಾವು ಆಗ ಇಲ್ಲಿಂದ ಬಿಡುಗಡೆಯನ್ನ ಪಡೆಯಬಹುದು. ಇಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ, ಬಿಡುಗಡೆಯನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ ಅವನು. ಈ ಅಮೃತ ಅಂದ್ರೆ ಏನು? ಅಮೃತ ನಮಗೇನ್ ಮಾಡತ್ತೆ? ಅಮೃತ ನಮಗೆ ಸಾವನ್ನ ಬರದೇ ಇರ್ತಾರ, ಅಂದ್ರೆ ಆ ರೀತಿಯಾಗಿ ಅಂತ ಹೇಳ್ತಾರೆ. ಆದ್ರೆ ಅದನ್ನು ನಾವು ಸಾವು ಬರಬಾರ್ದು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಈ ಭೌತಿಕ ಪ್ರಪಂಚದಲ್ಲಿ ಇದ್ರೆ ಸಾವು ಬಂದೇ ಬರುತ್ತೆ. ಅದು ಬರಬಾರ್ದು ಅಂದ್ರೆ ಎಲ್ಲಿ ಅಂತಹ ಕಶ್ಯಪ ಬ್ರಹ್ಮನನ್ನ ಆರಾಧಿಸಿ ಹಿರಣ್ಯಕಶಿಪು ತನಗೆ ಸಾವು ಬರಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದ್ರೆ ಅವನು ನಾರಾಯಣನ ಸ್ಮರಣೆಯನ್ನ ಮಾಡ್ತಾ ಇರಲಿಲ್ಲ. ಅದರಿಂದ ಅವನಿಗೇನೋ ಸಾವು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಅದರಿಂದ ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿದ ಈ ಜನ್ಮದಲ್ಲಿಯೇ ಅಮೃತತ್ವವನ್ನು ನಾವು ಸಹಿಬಹುದು. ಯಾರು ಐಹಿಕ ದೇಹದೊಂದಿಗೆ ಸಹಯೋಗ ಇರುವ ಈ ಮೂರು ಗುಣಗಳನ್ನ ಮೀರಿದವನು, ಅರ್ಜುನ ಉವಾಚ ಕೈಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನ್ ಅತಿವರ್ತತೆ. ನಾನೇ ಓದ್ಲರಿ? ಓದಿ ಓದಿ ಮಾತಾಡಿ ಓದಿ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿಗಳನ್ನು ಮೀರುತ್ತಾನೆ? ಈಗ ಭಗವಂತ ಹೇಳ್ತಾನಲ್ಲ, ಮೂರು ಗುಣಗಳನ್ನ ಮೀರಬೇಕು. ಅದಕ್ಕೆ ಅರ್ಜುನ ಮತ್ತೆ ಕೇಳ್ತಾನೆ, ಹಾಗಿದ್ರೆ ಯಾರು ಈ ಗುಣಗಳನ್ನ ಮೀರಿದವ್ರು ಹೇಗಿರ್ತಾರೆ? ನಮ್ಗೆ ಗೊತ್ತಾಗೋದು ಹೇಗೆ ಅವ್ರು ಈ ಗುಣಗಳನ್ನ ಮೀರಿದ್ದಾರೆ ಅಂತ? ಅವ್ರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವ ಮಾತನ್ನ ಅವನು ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನು ವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ
ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯ ಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಸೊ ಯಾರು ಓದ್ತೀರಾ? ಇಂಚರ ಮಾತಾಡಿ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನು, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮೂರು ಗುಣಗಳನ್ನ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಮೂರು ಗುಣಗಳನ್ನ ಮೀರಿದವನು ಹೇಗಿರ್ತಾನೆ ಅನ್ನುವಂತ ಪ್ರಶ್ನೆಗೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಡ್ತಾನೆ ಅವನು? ಯಾರು ಅಂದ್ರೆ ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವುಗಳನ್ನು ದ್ವೇಷಿಸುವುದಿಲ್ಲ. ಇವು ಇರತ್ತೆ ಅವ್ರ ಪಾಡಿಗೆ ಅನ್ನುವಂಥದ್ದು. ಅವು ಇಲ್ಲ ಅಂದ್ರೆ ಅವನು ಅದನ್ನ ಬಯಸುವುದೂ ಇಲ್ಲ. ಅವನಿಗೆ ಅದು ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬಹುದು. ಹಾಗೆಯೇ ಅವನು ಪ್ರಕೃತಿಯ ಮೂರು ಗುಣಗಳಲ್ಲಿ ಅಂದ್ರೆ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿರ್ತಾನೆ. ಅವನು ನಿಶ್ಚಲ ಅಂದ್ರೆ ತಟಸ್ಥನಾಗಿರ್ತಾನೆ ಮತ್ತು ಆತಂಕ ಇರುವುದಿಲ್ಲ ಅವನಿಗೆ. ನಮಗೆ ಬಹಳ ಆತಂಕ ಯಾವಾಗಲೂ ಅಲ್ವಾ? ಏನ್ ಮಾಡೋದಪ್ಪ, ನಾಳೆ ಏನ್ ಮಾಡೋದು, ನಾಳೆ ಏನ್ ಮಾಡೋದು, ಆತರ ಟೆನ್ಷನ್ ಟೆನ್ಷನ್ ಟೆನ್ಷನ್, ಅದೇ ಆತಂಕ. ಆ ಆತಂಕದಲ್ಲಿಯೇ ನಾವು ಬದುಕ್ತೇವೆ. ಅಂದ್ರೆ ನಾವು ಆತಂಕದಿಂದ ಹೊರಗೆ ಬರ್ಬೇಕಂದ್ರೆ ಆ ಗುಣಗಳ ಪ್ರಭಾವದಲ್ಲಿದ್ದಾಗ ಇದೆಲ್ಲ ಸಹಜ. ಅದರಿಂದ ಜೀವಿ ಪ್ರತಿಯೊಬ್ಬರು ನೀವು ಅವರ ಒಂದು ರೀತಿಯ ವರ್ತನೆಗೆ ಕಾರಣ ಆ ಗುಣಗಳ ಪ್ರಭಾವ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿರ್ತಾನೆ. ಯಾಕೆಂದ್ರೆ ಗುಣಗಳ ಹೊರತಾಗಿ ಬೇರೆ ಏನೂ ಇಲ್ಲ ಅಲ್ಲಿ. ಆ ರೀತಿಯಾಗಿ ಉದಾಸೀನನಾಗಿರ್ಬೇಕು, ಆಧ್ಯಾತ್ಮಿಕ ಮನಸ್ಕನಾಗಿರ್ಬೇಕು. ಅದರಿಂದ ಇದಕ್ಕೆ ಒಳ್ಳೆ ಔಷಧಿ ಅದು. ಏನೋ ಈ ಆತಂಕ, ಭಯ ಅಥವಾ ಅತಿಯಾದ ಲೋಭ, ಇದನ್ನೆಲ್ಲ ನಾವು ದೂರ ಸರಿಬೇಕು. ಅದರಿಂದೆಲ್ಲ ದೂರ ಸರಿಬೇಕಂದ್ರೆ ಆಧ್ಯಾತ್ಮಿಕ ಮನಸ್ಕತೆ ಬಹಳ ಮುಖ್ಯ. ಅದಕ್ಕಾಗಿ ನಮಗೆ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹದ್ದು ಹರೇ ಕೃಷ್ಣ ಮಹಾಮಂತ್ರ, ಚೈತನ್ಯ ಮಹಾಪ್ರಭುಗಳು ಇಂಪ್ಯಾಕ್ಟ್ ಕೊಟ್ಟಿರುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೆಚ್ಚು ಹೆಚ್ಚು ಜಪಿಸೋದ್ರಿಂದ ಏನಾಗುತ್ತೆ, ನಾವು ಆಧ್ಯಾತ್ಮಿಕ ಮನಸ್ಕರಾಗ್ತೇವೆ, ಭಗವಂತನ ಸೇವೆ ಮಾಡ್ತೇವೆ, ಮತ್ತೆ ಭಕ್ತರ ಸಂಘದಲ್ಲಿ ಇರ್ತೇವೆ. ಆ ರೀತಿಯಾಗಿ ಮಾಡೋದ್ರಿಂದ ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣ್ತಾ. ಆಗ ನಮಗೇನಾಗುತ್ತೆ, ಈ ತಪ್ಪು ಮಾಡುವುದರಿಂದ ನಾವು ವಿಮುಖತೆಯನ್ನು ಹೊಂದಬಹುದು. ತಪ್ಪು ಮಾಡುವುದರಿಂದ ಅದರಿಂದ ಅವನಿಗೆ ನೋಡಿ ಬಹಳ ಮುಖ್ಯ. ಒಂದು ಮಣ್ಣಿನ ಹೆಂಟು, ನಮಗೆ ಚಿನ್ನ ಅಂದ್ರೆ ಬಂಗಾರ ಬಂಗಾರ ಬಂಗಾರ. ಆದ್ರೆ ಈ ಮೂರು ಗುಣಗಳನ್ನ ಮೀರಿದವನು ಯಾರಿರ್ತಾನೆ, ಅವನಿಗೆ ಚಿನ್ನನೂ ಒಂದೇ, ಮಣ್ಣಿನ ಹೆಂಟೆನೂ ಒಂದೇ, ಅದು ಒಂದು ಕಲ್ಲು ಪೀಸು ಒಂದೇ. ಅದು ಯಾವುದರ ಮೇಲೆ ವ್ಯಾಮೋಹ ಇರುವುದಿಲ್ಲ ಅವನಿಗೆ. ನಮ್ಗೆ ಹಾಗಲ್ಲ ಇವತ್ತಿನ ದಿನದಲ್ಲಿ. ಹಾಗೆ ಬಹಳ ಇದೆ. ಅದರಿಂದ ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ, ಈಗ ಯಾವುದೂ ಅವನನ್ನ ಬಾಧಿಸುವುದಿಲ್ಲ.
ನಾವು ಹೇಳ್ತೇವೆ, ಓ ಅಲ್ಲಿ ಹಾಗಾಯ್ತು, ಇಲ್ಲಿ ಹೀಗಾಯ್ತು, ಅದು ಹಾಗಬಾರ್ದಿತ್ತು, ಹೀಗಾಗಬಾರ್ದಿತ್ತು ಅಂತ ಮಾತಾಡ್ತಾನೇ ಇರ್ತೇವೆ, ಆಗೋದು ಆಗ್ತಾನೇ ಇರುತ್ತೆ. ನಾವು ಮಾತಾಡಿದ್ದಕ್ಕೇನು ಆಗೋದು ತಪ್ಪತ್ತದು. ಆದರೆ ಖಂಡಿತವಾಗಿ ನಾವು ಆಧ್ಯಾತ್ಮಿಕ ಮನಸ್ಕರಾದಾಗ ಗೊತ್ತಿಲ್ಲದೇನೆ ಅದು ಸುತ್ತಮುತ್ತ ಇಂಪ್ಯಾಕ್ಟ್ ಆಗೋಕೆ ಶುರುವಾಗುತ್ತೆ. ಅದರಿಂದ ಹೊಗಳಿಕೆ, ತೆಗಳಿಕೆ, ಮಾನ ಮತ್ತು ಅಪಮಾನ, ಅವನಿಗೆ ಯಾವುದೇ ಯಾರಾದರೂ ಬಂದು ಹೇ ಅದೇನು ಅವಶ್ಯಕತೆ ಇಲ್ಲ. ತೆಗಳೋದು, ಯಾರಾದರೂ ಬಂದು ಬೈದ್ರೂ ಅವನಿಗೇನು ಅನ್ಸೋದಿಲ್ಲ. ಮಾನ ಅಂದ್ರೆ ಯಾರಾದರೂ ಗೌರವ ಕೊಡ್ಬೇಕನ್ನುವಂತಹದ್ದು ಅಪೇಕ್ಷೆ ಇಲ್ಲ. ಅದ ಯಾರಾದರೂ ಬಂದು ಅವನನ್ನು ನಿಂದಿಸಿದ್ರು ಅವನು ಒಂದೇ ರೀತಿ ತಟಸ್ಥನಾಗಿರ್ತಾನೆ, ಸ್ಥಿರನಾಗಿರ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ತಾನೆ. ಅವನಿಗೆ ಯಾರು ಮಿತ್ರರು ಅಲ್ಲ, ಯಾರು ಶತ್ರುರು ಅಲ್ಲ ಅಂತ. ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ, ಅತಿಯಾದ ಮೋಹ, ಅತಿಯಾದ ಬಂಧನ, ಆ ರೀತಿ ಅದರಿಂದ ಹೊರಗೆ ಇರುವಂತಹದ್ದು. ಅದರಿಂದ ಅವನು ಈ ರೀತಿಯಾಗಿ ಒಂದೇ ರೀತಿ ನಡೆದುಕೊಳ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಅವನು ಪರಿತ್ಯಜಿಸಿರ್ತಾನೆ. ಭೌತಿಕ ಚಟುವಟಿಕೆಗಳನ್ನ ಪರಿತ್ಯಜಿಸೋದ್ರೇನು, ಕರ್ಮ ಮಾಡ್ತಾನೆ, ನಿಷ್ಕಾಮ ಕರ್ಮ, ಫಲವನ್ನ ಅಪೇಕ್ಷಿಸದೆ ಮಾಡುವಂತ ಕರ್ಮ. ಆದ್ರೆ ಅವನ ಕರ್ತವ್ಯ ಅಂತ ಅದನ್ನ ಮಾಡ್ತಾನೆ. ಯಾವುದೇ ಫಲವನ್ನ ಅದರಿಂದ ಅಪೇಕ್ಷಿಸದೆ ಇರುವುದರಿಂದ ಅವನು ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರ್ತಾನೆ ಅನ್ನುವಂಥದ್ದು ನೋಡುವುದು. ಐಹಿಕ ಚಟುವಟಿಕೆ ಅಂದ್ರೆ ಈಗ ಅಂದ್ರೆ ಈ ಶರೀರದ ಬೆಳವಣಿಗೆಯ ಕುರಿತಾಗಿ ಕೆಲವು ಮಾಡುವಂತಹದ್ದಿರಬಹುದು, ಅಥವಾ ಕಾಮ್ಯ ಕರ್ಮಗಳು, ಅದರಿಂದ ಅವನು ಅದನ್ನ ಮಾಡುವುದಿಲ್ಲ. ಇದು ಭಗವಂತ ಹೇಳಿದಾಗೆ ಈ ತ್ರಿಗುಣಗಳನ್ನ ಮೀರಿದವನು ಈ ರೀತಿಯಾಗಿ ಗುಣಲಕ್ಷಣಗಳು ಅವನಲ್ಲಿ ಇರುತ್ತೆ. ಅದರಿಂದ ನಾವು ಅವನನ್ನ ಅರಿಬಹುದು, ಅವನು ತ್ರಿಗುಣಗಳನ್ನ ಮೀರಿದ್ದಾನೆ ಅನ್ನುವಂಥದ್ದು. ಮಾಂಚ ಯೋಗೇ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ನಾನು ಓದ್ಲಾ? ಹಾ, ಓದಿ ಮಾತಾಜಿ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ ಹಂತಕ್ಕೆ ಬರುತ್ತಾನೆ. ಇಲ್ಲ, ಸನ್ನಿವೇಶಗಳಲ್ಲಿ ಲೋಪ ಮಾಡದೆ, ಇದು ಸಾಧನೆಯ ಹಾದಿಯಲ್ಲಿ ಲೋಪಗಳಾಗತ್ತೆ. ನಾವೇನ್ ತಿಳ್ಕೊಳ್ಳೋದು ಬೇಡ, ಇವತ್ತೇ ನಾವೆಲ್ಲ ಲೋಪಗಳನ್ನ ಮಾಡೋದು ಬಂದ್ ಮಾಡಿಬಿಡ್ತೀವ ಅಂತ. ಲೋಪಗಳು ಅಂದ್ರೆ ಅದು ಅಪರಾಧಗಳು. ಆದರೆ ನಾವು ಅಟ್ಲೀಸ್ಟ್ ಆ ಪ್ರಯತ್ನ ಮಾಡಿದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಭಗವಂತನ ಕೃಪೆಯಿಂದ ಖಂಡಿತವಾಗಿಯೂ ನಾವು ಯಾವುದೇ ಲೋಪವಿಲ್ಲದೆ ಭಕ್ತಿ ಸೇವೆಯನ್ನ ಮಾಡಬಹುದು. ಆದರೆ ಆಗತ್ತೆ. ಈಗಿನ ಕಂಡೀಷನ್ ಅಲ್ಲಿ ನಾವು ಕಂಡೀಷನ್ ಸೌಲ್ ಅಂತ ಕರಿತೇವೆ. ಕಂಡೀಷನ್ ಸೌಲ್. ನಾವು ಕಂಡೀಷನ್ ಆಗಿರೋದೇ ಕಾಮ್ಯ ಕರ್ಮಗಳನ್ನ ಮಾಡಲಿಕ್ಕೆ. ಅದರಿಂದ ಆದರೆ ಅದು ಏನ್ ಮಾಡುತ್ತೆ, ಕಾಮ್ಯ ಕರ್ಮಗಳನ್ನ ಮಾಡಿದ್ರೆ ದುಃಖ ತಪ್ಪಿದ್ದಲ್ಲ, ದುಃಖ ಬಂದೇ ಬರುತ್ತೆ. ದುಃಖನೂ ಬರಬಾರದು, ಕಾಮ್ಯ ಕರ್ಮನೂ ಮಾಡ್ಬೇಕಂದ್ರೆ ಹೇಗಾಗತ್ತೆ? ಅದರಿಂದ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರ್ತಾನೆ. ದೇವರಿಗೆ, ಭಗವಂತನಿಗೆ ಶರಣಾಗತರಾಗಿ ಅವನ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ನಮ್ಮ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಬಿಟ್ಬಿಟ್ಟು ಪ್ರಕೃತಿಯ ಗುಣಗಳನ್ನ ಅವನು ಮೀರ್ತಾನೆ. ಆಗ ಅವನಿಗೆ ಮೀರ್ಲಿಕ್ಕೆ ಸಾಧ್ಯ. 3 ಗುಣಗಳನ್ನ ಮೀರ್ತಾನೆ ಅವನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಬ್ರಹ್ಮಣೋ ಹೇ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖ ಸೈಕ್ಯಾಂತಿಕಸ್ಯ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ, ಯಾರು ಓದ್ಲಿಲ್ಲ ಓದಿ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ನಿರಾಕಾರ ಬ್ರಹ್ಮನ್, ನಿರಾಕಾರ ಬ್ರಹ್ಮನ್ ಅಂದ್ರೆ ಈ ಬ್ರಹ್ಮ ಜ್ಯೋತಿ. ಬ್ರಹ್ಮ ಜ್ಯೋತಿಯ ಬಗ್ಗೆ ಅವನು ಹೇಳ್ತಾನೆ. ಈ ಬ್ರಹ್ಮ ಜ್ಯೋತಿ ಅನ್ನುವಂಥದ್ದು ಏನಿದೆ, ಅವನು ಹೇಳ್ತಾನೆ ಭಗವಂತ ಏನು, ನಾನು ಅದಕ್ಕೆ ಯಾರಾದ್ರೆ ಅದು ಅವಿನಾಶಿ. ಈ ಬ್ರಹ್ಮ ಜ್ಯೋತಿ ಅನ್ನುವಂತಹದ್ದು
ಶಾಶ್ವತವಾದದ್ದು. ಅದರಿಂದ ಈ ಬ್ರಹ್ಮಜ್ಯೋತಿ ಅಂದ್ರೆ ಪರಮ ಸುಖವೇ ಸಚ್ಚಿದಾನಂದ ರೂಪ. ಸಚ್ಚಿತ್ ಆನಂದ, ಅವಿನಾಶಿ, ಎಲ್ಲ ಜ್ಞಾನವನ್ನ ಹೊಂದಿರುತ್ತೆ ಬ್ರಹ್ಮನಿಗೆ. ಈ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅದರ ಸಹಜ ಸ್ಥಿತಿ. ನಾನು ನಿರಾಕಾರ ಬ್ರಹ್ಮನಿಗೆ ಆಧಾರ. ಅಂದ್ರೆ ಈ ಬ್ರಹ್ಮನ್ ಸ್ವರೂಪ ಏನಿದೆಯಲ್ಲ, ಇದು ಅಮರತ್ವ, ಅದು ನಾಶವಾಗುವುದಿಲ್ಲ, ನಿತ್ಯತೆ, ಸುಖ. ಈ ಬ್ರಹ್ಮನ್ ಅನ್ನುವಂತಹದ್ದು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭದ ಹಂತ. ಬ್ರಹ್ಮನ್ ಅಂದ್ರೆ ಬ್ರಹ್ಮ ಜ್ಯೋತಿ, ಭಗವಂತನ ಸಾಕ್ಷಾತ್ಕಾರದ ಪ್ರಾರಂಭದ ಹಂತ. ಅದು ಮಧ್ಯದ ಅಥವಾ ಎರಡನೆಯ ಘಟ್ಟ ಅಂದ್ರೆ ದೇವೋತ್ತಮ ಪರಮಪುರುಷನಾದ ಪರಮಾತ್ಮನ ಸಾಕ್ಷಾತ್ಕಾರ. ಅಂದ್ರೆ ಈ ಮೂರನೆಯ ಘಟ್ಟ ಅನ್ನುವಂಥದ್ದು ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರ, ಕೃಷ್ಣನ ಸಾಕ್ಷಾತ್ಕಾರ. ಈ ಜೀವಿಗಳು ಭಗವಂತನ ಕೆಳಮಟ್ಟದ ಶಕ್ತಿಗಳು ಅನ್ನೋದನ್ನು ಅವನು ಹೇಳುತ್ತಾನೆ. ಅದರಿಂದ ಐಹಿಕ ಪ್ರಕೃತಿಗೆ ಮೇಲ್ಪಟ್ಟ ಪ್ರಕೃತಿಯ ಅಂಶಗಳನ್ನ ನೀಡಿ ಪ್ರಭು ಏನ್ ಮಾಡ್ತಾನೆ ಅಂದ್ರೆ ಗರ್ಭಧಾನ ಮಾಡ್ತಾನೆ ಈ ಐಹಿಕ ಪ್ರಕೃತಿಗೆ. ಈ ಭಗವಂತನ ಗರ್ಭಧಾನ ಐಹಿಕ ಪ್ರಕೃತಿಗೆ ಸಿಗುವಂತಹ ಆಧ್ಯಾತ್ಮಿಕ ಸ್ಪರ್ಶ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದರಿಂದ ಈ ಪ್ರಕೃತಿಯಿಂದ ಯಾರು ಬಂಧನದಲ್ಲಿ ಒಳಗಾಗಿರ್ತಾನೆ, ಬದ್ಧನಾಗಿರ್ತಾನೆ, ಅವನು ಆಧ್ಯಾತ್ಮಿಕ ಜ್ಞಾನವನ್ನ ಯಾವಾಗ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ಅವನು ಬ್ರಹ್ಮನ್ ಪರಿಕಲ್ಪನೆಗೆ ಏರ್ತಾನೆ ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ಬ್ರಹ್ಮನ್ ನೆಲೆಗೆ ಏರಿದ್ದ ಮನುಷ್ಯನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದಿದ್ದರೆ ಅವನು ಮತ್ತೆ ಬಿದ್ದು ಬಿಡುವ ಸಾಧ್ಯತೆ ಇದೆಯಂತೆ. ಮತ್ತೆ ಅವನು ಭೌತಿಕ ಪ್ರಪಂಚಕ್ಕೆ ಬರುವ ಸಾಧ್ಯತೆ ಇದೆ, ಬ್ರಹ್ಮನ್ ಹಂತದಿಂದಲೂ ಸಹಿತ. ವೇದದಲ್ಲಿ ಹೇಳ್ತಾರೆ ಈ ರೀತಿಯಾಗಿ, ತೈತ್ತರೀಯ ಉಪನಿಷತ್ತು, ರಸೋ ವೈಸಹ ರಸಂ ಹಿ ಏವಾಯಂ ಲಬ್ಧ್ವಾ ನಂದೀ ಭವತಿ. ಅಂದ್ರೆ ಮನುಷ್ಯನು ಆನಂದದ ಭಂಡಾರವಾದ ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ಅದರಿಂದ ಅವನು ಭಗವಂತನನ್ನ ಅರ್ಥ ಮಾಡಿಕೊಂಡಿದ್ದು ತೈತ್ತರೀಯ ಉಪನಿಷತ್ನಲ್ಲಿ ಹೇಳಿದ್ದು. ಭಗವಂತನಲ್ಲಿರುವಂತಹ 6 ಸಿರಿಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಸೊ ಅಂದ್ರೆ ಸೌಂದರ್ಯ, ಸಂಪತ್ತು, ಅವನ ತ್ಯಾಗ, ಕೀರ್ತಿ, ಆಮೇಲೆ ಯಶಸ್ಸು, ಬಲ, ಶೌರ್ಯ, ಯಶಸ್ಸು. ಸೊ 6 ಗುಣಗಳನ್ನು ಸಂಪೂರ್ಣವಾಗಿ ಯಾರು ಹೊಂದಿರ್ತಾನೆ ಅವನು ಭಗವಂತ. ಅದರಿಂದ ಭಗವಂತ ಅಂದ್ರೆ ಭಕ್ತ ಅವನನ್ನ ಸಮೀಪಿಸಿದಾಗ ಈ 6 ಸಿರಿಗಳ ವಿನಿಮಯ ಆಗತ್ತಂತೆ ಭಕ್ತನಿಗೆ ಮತ್ತೆ ಭಗವಂತನಿಗೆ. ಅರಸನ ಸೇವಕನು ಸ್ವಲ್ಪ ಹೆಚ್ಚು ಕಡಿಮೆ ಅರಸನಿಗೆ ಸಮನಾಗಿರ್ತಾನೆ. ಹೀಗೆ ಶಾಶ್ವತ ಸುಖ, ಅವಿನಾಶಿ ಸುಖ ಮತ್ತು ಶಾಶ್ವತ ಬದುಕು ಭಕ್ತಿ ಸೇವೆಯನ್ನ ಹಿಂಬಾಲಿಸುತ್ತವೆ ಅಂತ ಪ್ರಭುಪಾದ ನಮಗೆ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಶಾಶ್ವತತೆ ಅಥವಾ ಅವನ ಅವಿನಾಶಿತ್ವಗಳು ಭಕ್ತಿ ಸೇವೆಯಲ್ಲಿ ಸೇರಿವೆ. ಭಕ್ತಿ ಸೇವೆಯಲ್ಲಿ ನಿರತನಾದ ಮನುಷ್ಯನು ಆಗಲೇ ಇದನ್ನು ಹೊಂದಿರುತ್ತಾನೆ. ಯಾರು ಭಕ್ತಿಯನ್ನ ಮಾಡ್ತಾನೆ ಆಲ್ರೆಡಿ ಅವನಿಗಿದು ಇದನ್ನ ಅವನು ಪಡೆದುಕೊಂಡಿರ್ತಾನೆ ಅನ್ನೋ ಮಾತನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ನಮಗೆ. ಇವತ್ತಿಗೆ ಈ ಅಧ್ಯಾಯ ಮುಗಿಯತ್ತೆ. 3 ಗುಣಗಳು. ಅತ್ಯಂತ ಶ್ರೇಷ್ಠವಾದ ಗುಣ ಯಾವುದು 3 ಗುಣಗಳಲ್ಲಿ? ಸತ್ವಗುಣ. ಸಾತ್ವಿಕವಾದಂತಹದ್ದು ಸತ್ವಗುಣ. ಸೊ ಮುಂದೆ ನಾವು ನಾಳೆ ಭಗವಂತನ ಪುರುಷೋತ್ತಮ ಯೋಗ 15ನೇ ಅಧ್ಯಾಯ, ಅದಾದ್ಮೇಲೆ ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ಹೀಗೆ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಭಕ್ತಿಯಲ್ಲಿ ಅನ್ನೋದು ಗೊತ್ತಾಗತ್ತೆ. ಅದರಿಂದ ಈ 3 ಗುಣಗಳನ್ನ ನಾವು ಮೀರಿದವರು ಹೇಗಿರ್ತಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಆ ರೀತಿಯಾದಂಥ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಮೊದಲ ಅಡಿಪಾಯವೇ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡುವಂತಹದ್ದು. ಅದರಿಂದ ಆ ಭಕ್ತಿಯನ್ನ ಮಾಡುವುದಂದ್ರೆ ಮನಸ್ಸನ್ನ ಸ್ಥಿರಗೊಳಿಸುವಂತಹದ್ದು. ಆ ಮನಸ್ಸನ್ನ ಸ್ಥಿರಗೊಳಿಸಿ ಇಂದ್ರಿಯ ತೃಪ್ತಿಯ ಬಯಕೆಗಳಿಂದ ಹೊರಗೆ ಬರುವಂತಹದ್ದು, ಅದು ಮೂಲವಾಗಿ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಹೆಚ್ಚು ಜಪ ಮಾಡಬೇಕು. ಅದರಿಂದ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗತ್ತೆ. ಸೊ ಈ 3 ಗುಣಗಳನ್ನ ಮೀರುವುದವರು ಹೇಗಿರ್ತಾನೆ ಅಂತ, ಯಾರ್ಯಾರು ಈ ಗುಣದಲ್ಲಿ ಇದ್ದು ಶರೀರ ತ್ಯಾಗ ಮಾಡಿದರೆ ಏನಾಗತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ.
ಹರೇ ಕೃಷ್ಣ. ಹರೇ ಧನ್ಯವಾದಗಳು ಕೃಷ್ಣ. ಎಲ್ಲರಿಗೂ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಲ್ಲರೂ ಅಟೆಂಡೆನ್ಸ್ ಹಾಕಿ, ಮಾತಾಜಿ ಅವರು ಅಟೆಂಡೆನ್ಸ್ ಆಲ್ರೆಡಿ ಹಾಕಿದ್ದಾರೆ. ತುಂಬಾ ಜನ ಕ್ಲಾಸ್. 14 ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ 14 ಲೋಕಗಳಲ್ಲಿ ಹರೇ ಕೃಷ್ಣ 14 ಲೋಕಗಳಲ್ಲಿ ದುರ್ಗೆ, ಲಕ್ಷ್ಮಿ, ಶಿವ, ಪಾರ್ವತಿ ಅಂದ್ರಲ್ಲ ಪ್ರಭುಜಿ, ಅದೇನು ಸ್ವಲ್ಪ ಅರ್ಥ ಅಲ್ಲ, ಆಗಿಲ್ಲ. ಈ ಅಧಿದೇವತೆ ಜವಾಬ್ದಾರಿ, ಹ್ಮ್. ಭೌತಿಕ ಪ್ರಪಂಚದ ಜವಾಬ್ದಾರಿ ಅಂದ್ರೆ ಅವರು ಕೇರ್ ಟೇಕರ್ ಅಂತ ಒಬ್ರು ಭಗವಂತ ನೇಮಿಸ್ತಾನಲ್ಲ, ಅದು ದುರ್ಗಾದೇವಿ. ಓಕೆ. ಈ ಭೌತಿಕ ಪ್ರಪಂಚದ ದುರ್ಗಾದೇವಿಯ ಅಂದ್ರೆ ಪಾರ್ವತಿ, ದುರ್ಗಾದೇವಿ ಪಾರ್ವತಿಯ ಗಂಡ ಶಿವ, ಪತಿದೆ. ಆದ್ರಿಂದ ಶಿವ ಪಾರ್ವತಿಯರು ಭೌತಿಕ ಪ್ರಪಂಚದ ತಂದೆ ತಾಯಿಗಳು. ಹೌದು. ಭೌತಿಕ ಪ್ರಪಂಚಕ್ಕೆ ಆದ್ರೆ ಎಲ್ಲರ ತಂದೆ ತಾಯಿ, ಫೈನಲ್ ತಂದೆ ತಾಯಿ ಅವನೇ, ಭಗವಂತ. ಅವನು ಸುಪ್ರೀಂ, ಅವನು. ಅದರಿಂದ ದೇವತೆ ನಾಳಿನ ಅಧ್ಯಾಯದಲ್ಲಿ ಯಾಕೆ ಅವನನ್ನ ನಾವು ಪುರುಷೋತ್ತಮ ಅಂತ ಕರಿತೇವೆ ಅಂತ ಅವನೇ ಹೇಳ್ತಾನೆ. ನಾಳಿನ ಅಧ್ಯಾಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಅತ್ಯಂತ ಸ್ಪೆಷಲ್ ಯೋಗ. ಇದನ್ನ ಹೆಚ್ಚಾಗಿ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ಓದ್ಬೇಕಂತೆ, ಪುರುಷೋತ್ತಮ ಯೋಗ. ಇನ್ಫ್ಯಾಕ್ಟ್ ಭಗವದ್ಗೀತೆಯನ್ನ ಕ್ಲಾಸ್ ಶುರು ಮಾಡುವಾಗ 15ನೇ ಅಧ್ಯಾಯ ಮೊದಲು ಮಾಡಿಕೊಂಡು ಆಮೇಲೆ ಉಳಿದ ಅಧ್ಯಾಯಗಳನ್ನ ಮಾಡ್ತಾರಂತೆ. ಅಂದ್ರೆ ಅಷ್ಟು ಪವರ್ಫುಲ್ ಅಧ್ಯಾಯ. ಯಾರು ಓಕೆ. ಹರೇ ಕೃಷ್ಣ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण 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 हरे हरे राम 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 हरे हरे कृष्ण हरे राम राम हरे हरे कृष्ण 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 हरे राम 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 हरे हरे कृष्ण कृष्ण हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम राम हरे हरे कृष्ण 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 हरे राम हरे हरे कृष्ण कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण हरे 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 राम हरे हरे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागले ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿ ನಡೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಹರೇ ಕೃಷ್ಣ ಧನ್ಯವಾದ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಶುಭರಾತ್ರಿ ಎಲ್ರಿಗೂ ಹರೇ